ಅನೇಕ ಜೀವಿತಾವಧಿಯಲ್ಲಿ ಮಾಡಿದ ಪಾಪಗಳನ್ನು ಕದಿಯುವನ ಕಳ್ಳನಿಗೆ ನಾನು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಓದಿ ಓದಿ. ಬಂದೆ. ಶ್ರೀರಾಧಿಕಾಯ ಹೃದಯಸ್ಯ ಚೋರಂ ನವಾಂಬುಧಶ್ಯಾಮಲ ಕಾಂತಿ ಚೋರಂ ಪಾದಾಶ್ರಿತಾನ ಚಶೋ ಸಮಸ್ತ ಚೋರಂ ಚೋರಾಗ್ರಗಣ್ಯಂ ಪುರುಷಂ ನಮಾಮಿ. ಅರ್ಥ: ಶ್ರೀಮತಿ ರಾಧಿಕಾಳ ಹೃದಯವನ್ನು ಕದಿಯುವವ, ತಾಜಾ ಮಳೆ ಮೋಡದ ಗಾಢವಾದ ಹೊಳಪನ್ನು ಕದಿಯುವ ಮತ್ತು ಅವನ ಪಾದಗಳನ್ನು ಆಶ್ರಯಿಸುವವರ ಎಲ್ಲ ಪಾಪಗಳನ್ನು ಮತ್ತು ದುಃಖಗಳನ್ನು ಕದಿಯುವ ಅಗ್ರಗಣ್ಯ ಕಳ್ಳನಿಗೆ ನಾನು ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಹರೇ ಮಾತಾಜಿ ಓದ್ಬೋದಾ ಮಾತಾಜಿ? ಹರೇ ಕೃಷ್ಣ. ಓದಿ ಓದೋಣ. ಅಕಿಂಚನೀಕೃತ್ಯ ಪದಾಶ್ರಿತಂ ಯಾ ಕರೋತಿ ಭಿಕ್ಷಂ ಪತಿಗೇಹ ಹೀನಂ ಕೇನಾಪ್ಯಯೋ ಭೀಷಣ ಚೋರ ಈದೃಗ್ ದೃಷ್ಟಶ್ರುತೋ ವಾನ ಜಗತ್ರಯೇಪಿ. ಅರ್ಥ: ಅವನು ತನ್ನ ಶರಣಾದ ಭಕ್ತರನ್ನು ಬಡವರನ್ನಾಗಿ ಮತ್ತು ಅಲೆದಾಡುವ ನಿರಾಶ್ರಿತ ಭಿಕ್ಷುಕನನ್ನಾಗಿ ಮಾಡುತ್ತಾನೆ. ಅಯ್ಯೋ, ಅಂತಹ ಭಯಂಕರ ಕಳ್ಳನನ್ನು 3 ಲೋಕಗಳಲ್ಲಿಯೂ ನೋಡಿಲ್ಲ ಮತ್ತು ಕೇಳಿಲ್ಲ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ ಓದಿ. ನಾಮಾಪಿ ಹರತ್ಯ ಶೇಷಂ ಗಿರಿಪ್ರಸಾರಾನಪಿ ಪಾಪರಾಶಿನ್ ಆಶ್ಚರ್ಯ ರೂಪೋ ನನು ಚೋರಯಿದ್ರು ದೃಷ್ಟಶ್ರುತೋ ವಾ ನಮಯ ಕದಾಪಿ. ಅವನ ಹೆಸರಿನ ಉಚ್ಚಾರಣೆಯು ಪಾಪಗಳ ಪರ್ವತವನ್ನು ಶುದ್ಧೀಕರಿಸುತ್ತದೆ. ಅಂತಹ ಆಶ್ಚರ್ಯಕರವಾದ ಅದ್ಭುತವಾದ ಕಳ್ಳನನ್ನು ನಾನು ಎಲ್ಲಿಯೂ ನೋಡಿಲ್ಲ ಅಥವಾ ಕೇಳಿಲ್ಲ. ಧನ್ಯವಾದ. ಧನಂ ಚ ಮಾನಂ ಚ ತತೇಂದ್ರಿಯಾಣಿ ಪ್ರಾಣಂ ಚ ಹೃತ್ವಾ ಮಮ ಸರ್ವಮೇವ ಫಲಾಯಸೆ ಪುತ್ರ ಧೃತ್ವಾದ್ಯ ಚೋರ ತ್ವಂ ಭಕ್ತಿ ಧಾಮ್ನಾಸಿ ಮಾಯಾ ನಿರುದ್ಧ. ಓ ಕಳ್ಳ, ನನ್ನ ಸಂಪತ್ತು, ನನ್ನ ಗೌರವ, ನನ್ನ ಇಂದ್ರಿಯಗಳು, ನನ್ನ ಜೀವನ ಮತ್ತು ನನ್ನ ಎಲ್ಲವನ್ನು ಕದ್ದ ನಂತರ ನೀನು ಎಲ್ಲಿಗೆ ಓಡಬಹುದು? ನನ್ನ ಭಕ್ತಿಯ ಹಗ್ಗದಿಂದ ನಿನ್ನನ್ನು ಹಿಡಿದಿದ್ದೇನೆ. ಹರೇ ಕೃಷ್ಣ. ಘೋರಾಂ ಯಮಪಾಶಬಂಧಂ ಹಿನಸ್ಸಿ ಭೀಮಂ ಭವಪಾಶಬಂಧಂ ಚಿನಸ್ಸಿ ಸರ್ವಸ್ಯ ಸಮಸ್ತಬಂಧಂ ನೈವಾತ್ಮನೋ ಭಕ್ತ ಕೃತಂ ತು ಬಂಧಂ. ಅರ್ಥ: ನೀನು ಯಮರಾಜನ ಘೋರವಾದ ಪಾಶವನ್ನು ಕತ್ತರಿಸಿ ಭೌತಿಕ ಅಸ್ತಿತ್ವದ ಘೋರ ಪಾಶವನ್ನು ತುಂಡರಿಸುತ್ತೀಯೆ ಮತ್ತು ಎಲ್ಲರ ಭೌತಿಕ ಬಂಧನವನ್ನು ಕಡಿದು ಹಾಕುತ್ತೀಯೆ. ಆದರೆ ನಿನ್ನ ಪ್ರೀತಿಯ ಭಕ್ತರು ಕಟ್ಟಿದ ಭಕ್ತಿಯ ಗಂಟು ಕತ್ತರಿಸಲು ನಿನಗೆ ಸಾಧ್ಯವಾಗುತ್ತಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮನಾಸೆ ತಾಮಸ ರಾಶಿ ಘೋರೆ ಕಾರ್ಯಾಗೃಹೇ ದುಃಖ ಮಾಯಾ ನಿಬದ್ಯ ಲಭಸ್ವ ಹೇ ಚೋರ ಹರೇ ಶಿರಾಯ ಸ್ವಚೌರ್ಯ ದೋಷಾರ್ಷಿತಮೇವ ದಂಡಂ. ಅರ್ಥ: ಓ ನನ್ನ ಎಲ್ಲವನ್ನು ಕದ್ದವನೇ, ಓ ಕಳ್ಳ, ಇಂದು ನಾನು ನಿನ್ನನ್ನು ನನ್ನ ಅಜ್ಞಾನದ ಭಯಂಕರ ಕತ್ತಲಿಂದ ಭಯಭೀತಿಗಳಿಂದ ಕೂಡಿರುವ ನನ್ನ ಹೃದಯದ ದುಃಖದ ಸೆರೆಮನೆಯಲ್ಲಿ ಬಂಧಿಸುತ್ತಿದ್ದೇನೆ. ನೀನು ಬಹಳ ಕಾಲ ಅಲ್ಲಿಯೇ ಇರುತ್ತೆಯೇ. ನಿನ್ನ ಕಳ್ಳತನದ ಅಪರಾಧಗಳಿಗೆ ತಕ್ಕ ಶಿಕ್ಷೆಯನ್ನು ಪಡೆಯುತ್ತೆಯೇ. ಹರೇ ಕೃಷ್ಣ ಮಾತಾಜಿ. ಸದಾ ಹೃದಯೇ ಮದೀಯೇ ಮದ್ಭಕ್ತಿ ಪಾಶಾ ದೃಢಬಂಧ ನಿಶ್ಚಲ ಸನ್ ತ್ವಾಂ ಕೃಷ್ಣ ಹೇ ಪ್ರಲಯ ಕೋಟಿ ಶತಾಂತರೇಪಿ ಹೃದಯನ್ನ ಹಿ ಮೋಚಯಾಮಿ. ಓ ಕೃಷ್ಣ, ನನ್ನ ಎಲ್ಲವನ್ನು ಕದ್ದವರಾದ ಕಳ್ಳ, ನನ್ನ ಭಕ್ತಿಯ ಪಾಶವು ಎಂದೆಂದಿಗೂ ಬಿಗಿಯಾಗಿ ಇರುವುದು. ನೀನು ನನ್ನ ಹೃದಯದ ಸೆರೆಮನೆಯಲ್ಲಿ ಯಾವಾಗಲೂ ನೆಲೆಸುತ್ತೀಯೆ, ಏಕೆಂದರೆ ನಾನು ನಿನ್ನನ್ನು ಲಕ್ಷಾಂತರ ಯುಗಗಳವರೆಗೆ ಬಿಡುಗಡೆ ಮಾಡುವುದಿಲ್ಲ. ಹರಿಕೃಷ್ಣ ಮಾತಾಜಿ. ಧನ್ಯವಾದ.
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಆಡಿದನು ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಓದಿ. गोवर्धनधरं वन्दे गोपालं गोपरूपिणं गोकुलोत्सवमेईशानं गोविन्दं गोपिकाप्रियं वन्दे नवघनश्यामा द्विभुजं मुरलीधरं पीताम्बरधरं देवं ಸರಾಧಾಂ ಪುರುಷೋತ್ತಮಂ. ಗೋವರ್ಧನ ಪರ್ವತವನ್ನು ಎತ್ತಿದವನನ್ನು ವಂದಿಸುತ್ತೇನೆ. ಗೋಪ ಬಾಲಕ ರೂಪದಲ್ಲಿರುವ ಗೋಪಾಲನನ್ನು, ಗೋಕುಲದಲ್ಲಿ ಪ್ರತಿದಿನವೂ ಉತ್ಸವವಾಗಿರುವ ಈಶನನ್ನು, ಗೋಪಿಕೆಯರ ಪ್ರಿಯನಾದ ಗೋವಿಂದನನ್ನು ವಂದಿಸುತ್ತೇನೆ. ಹೊಸ ಮೋಡದಂತೆ ಕಪ್ಪಾಗಿರುವ ಎರಡು ಭುಜಗಳುಳ್ಳ ಕೊಳಲು ಹಿಡಿದಿರುವವನನ್ನು, ಹೊಳೆಯುವ ಹಳದಿ ವಸ್ತ್ರ ಧರಿಸಿದ ದೇವನನ್ನು, ಒಂದಿಗಿರುವ ಪುರುಷೋತ್ತಮನನ್ನು ವಂದಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಅರ್ಥ ಓದಿ ಉಂಟು ಇನ್ನೊಬ್ಬರು. ಗೋವರ್ಧನ ಪರ್ವತವನ್ನು ಎತ್ತಿದವನನ್ನು ವಂದಿಸುತ್ತೇನೆ. ಗೋಪ ಬಾಲಕನ ರೂಪದಲ್ಲಿರುವ ಗೋಪಾಲನನ್ನು, ಗೋಕುಲದಲ್ಲಿ ಪ್ರತಿದಿನವೂ ಉತ್ಸವವಾಗಿರುವ ಈಶನನ್ನು, ಗೋಪಿಕೆಯರ ಪ್ರಿಯನಾದ ಗೋವಿಂದನನ್ನು ವಂದಿಸುತ್ತೇನೆ. ಹೊಸ ಮೋಡದಂತೆ ಕಪ್ಪಾಗಿರುವ ಎರಡು ಭುಜಗಳುಳ್ಳ ಕೊಳಲು ಹಿಡಿದಿರುವವನನ್ನು, ಹೊಳೆಯುವ ಹಳದಿ ವಸ್ತ್ರ ಧರಿಸಿದ ದೇವನನ್ನು, ರಾಧೆಯೊಂದಿಗಿರುವ ಪುರುಷೋತ್ತಮನನ್ನು ವಂದಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಶ್ಲೋಕ 46. 47. 47. ಎಸ್ 47 ಸರಿ. ಚೈತನ್ಯ ಚರಿತಾಮೃತ ಆದಿಲೀಲಾ ಸಂಪುಟ 1 ಅಧ್ಯಾಯ 7 ಪಂಚತತ್ವಗಳಲ್ಲಿ ಚೈತನ್ಯ ಮಹಾಪ್ರಭುಗಳು. ಅದರಲ್ಲಿ ಶ್ಲೋಕ 47. ದಾಸ್ಯಾಭಾವಿ ಆನಂದಿತ ಪರಿಸದಗನ ವಿಧಿ ಭವನಾರದ ಅರಸು ಕಸನುತನ. ಯಾರಿಗೆ ಸ್ಟಾರ್ಟಿಂಗ್ ಇಲ್ಲ ಎಂಡಿಂಗ್ ಇಲ್ಲ? ಮಾತಾಜಿ ಅಧ್ಯಾಯ 6 ಹಾಕೊಂಡ್ಬಿಟ್ಟಿದ್ದೀರಾ, 7 ಇಲ್ಲ. ಓ, ಇದು ಅಧ್ಯಾಯ 6. ಅದೇ ಏನಿದು ಶ್ಲೋಕ? ಓಕೆ, ತಲೆಯಲ್ಲಿಯೋ ಇದೆ. ಕೃಷ್ಣ ಕೃಷ್ಣ.
ಪೇಜ್ 597. ಇದರಲ್ಲಿ ಬೇರೆ ಇರ್ಬೇಕು ಮತ್ತೆ. ಇಲ್ಲ, ಸೇಮ್ ಇದೆ. ಇಲ್ಲವಾ? ಸೇಮೇ ಇದೆ. ಯಾವ್ದಿದು? 49. 96 ಮತ್ತೆಲ್ಲವಾ? ಇದು ಅಷ್ಟೇ ಅನ್ಸುತ್ತೆ ಮಾತಾಜಿ. ಇನ್ನೊಂದು PDF ಅನ್ಸುತ್ತೆ. ಅದಕ್ಕೆ ನನಗೆ ಸಹ ಕನ್ಫ್ಯೂಷನ್. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇದ್ರೆಲ್ಲ ದೇವರು. ಸರಿ, ಇದೆ ಶ್ಲೋಕ 47. ಶೇರ್ ಆಗ್ಲಿಲ್ಲ. ಸನಾತನ ಗೋಸಾಯಿ ಆಸಿ ತಾಂಜಾಹಿ ಮಿಲೀಲಾ ತಾಂಜರ ಶಿಕ್ಷಾ ಲಾಗಿ ಪ್ರಭುದು ಮಾಸ ರಹಿಲಾ. ಗೀತಾ ಅವ್ರ ಕೋಡಿಕಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸನಾತನ ಗೋಸಾಯಿ ಹಸಿ ತಾನ್ಹಾಯಿ ಮಿಲೀಲಾ ತಾಂದ್ರ ಶಿಕ್ಷಾ ಲಾಗಿ ಪ್ರಭುದು ಮಾಸ ರಹಿಲಾ. ಸನಾತನ ಗೋಸಾಯಿ ಒಬ್ಬರು ಮಹಾಭಕ್ತರು ಅಲ್ಲಿಗೆ ಬಂದು ತಾನ್ಹಾಯಿ ವಾರಣಾಸಿಯಲ್ಲಿ ಮಿಲೀಲಾ ಅವರನ್ನು ಭೇಟಿ ಮಾಡಿದರು. ತಾಂದ್ರ ಅವರ ಶಿಕ್ಷಾ ಬೋಧನೆಗಳನ್ನು ಲಾಗಿ ಅದಕ್ಕಾಗಿ ಪ್ರಭು ಚೈತನ್ಯ ಮಹಾಪ್ರಭುಗಳು ದುಮಾಸ 2 ತಿಂಗಳು ರಹಿಲಾ ಅಲ್ಲಿ ಉಳಿದರು. ಅನುವಾದ: ಬಂಗಾಳದಿಂದ ಬಂದ ಸನಾತನ ಗೋಸ್ವಾಮಿಗಳು ತಪನ ಮಿಶ್ರರ ಮನೆಯಲ್ಲಿ ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಮಾಡಿದರು. ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಅಖಂಡವಾಗಿ 2 ತಿಂಗಳ ಕಾಲ ನೆಲೆಸಿ ಅವರಿಗೆ ಭಕ್ತಿ ಸೇವೆಯನ್ನು ಬೋಧಿಸಿದರು. ಭಾವಾರ್ಥ ಮೇಲೆ ಮಾಡಿ ಮಾತಾಜಿ. ಒಂದು ನಿಮಿಷ, ಏನಿದು ಸ್ಟಕ್ ಆಗ್ತದಪ್ಪ. ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿ ಅವರಿಗೆ ಗುರು ಶಿಷ್ಯ ಪರಂಪರೆಯ ವಿಧಾನದಲ್ಲಿ ಬೋಧಿಸಿದರು. ಸನಾತನ ಗೋಸ್ವಾಮಿಗಳು ಸಂಸ್ಕೃತ ಮತ್ತು ಇತರ ಭಾಷೆಗಳಲ್ಲಿ ಮಹಾ ವಿದ್ವಾಂಸರು. ಆದರೆ ಚೈತನ್ಯ ಮಹಾಪ್ರಭುಗಳಿಂದ ಬೋಧನೆಯನ್ನು ಪಡೆಯುವವರಿಗೆ ಅವರು ವೈಷ್ಣವ ಸಂಪ್ರದಾಯವನ್ನು ಕುರಿತು ಏನನ್ನೂ ಬರೆಯಲಿಲ್ಲ. ವೈಷ್ಣವ ಅನುಯಾಯಿಗಳಿಗೆ ಮಾರ್ಗದರ್ಶನವನ್ನು ನೀಡುವ ಅವರ ಪ್ರಖ್ಯಾತ ಗ್ರಂಥವಾದ ಹರಿಭಕ್ತಿ ವಿಲಾಸವು ಸಂಪೂರ್ಣವಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಬೋಧನೆಗಳಿಗೆ ಅನುಗುಣವಾಗಿಯೇ ಬರೆಯಲ್ಪಟ್ಟಿದೆ. ಸದ್ಗುರುಗಳಿಂದ ಯೋಗ್ಯವಾದ ದೀಕ್ಷೆಯನ್ನು ಪಡೆಯುವ ಮೂಲಕ ವ್ಯಕ್ತಿಯು ಕೂಡಲೇ ಬ್ರಾಹ್ಮಣನಾಗಬಹುದು ಎಂದು ಶ್ರೀ ಸನಾತನ ಗೋಸ್ವಾಮಿಗಳು ಹರಿಭಕ್ತಿ ವಿಲಾಸದಲ್ಲಿ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಸಂಬಂಧವಾಗಿ ಅವರು ಹೀಗೆ ಹೇಳುತ್ತಾರೆ: ಯಥಾ ಕಾಂಚನ ತಾಂ ಯಾತಿ ಕಾಂಸ್ಯಂ ರಸ ವಿಧಾನತಃ ತಥಾ ದೀಕ್ಷಾ ವಿಧಾನೇನ ದ್ವಿಜತ್ವಂ ಜಾಯತೆ ನೃಣಾಂ. ಮೇಲೆ ಮಾಡ್ಬೇಕು ಮಾಡ್ತೇನೆ. ರಸತಂತ್ರದ ಪ್ರಕ್ರಿಯೆಯಲ್ಲಿ ಪಾದರಸದೊಡನೆ ಮಿಶ್ರವಾಗುವ ಕಂಚು ಹೇಗೆ ಚಿನ್ನವಾಗುತ್ತದೆಯೋ ಹಾಗೆ ಸದ್ಗುರುವಿನಿಂದ ಯೋಗ್ಯವಾದ ತರಬೇತಿ ಮತ್ತು ದೀಕ್ಷೆಯನ್ನು ಪಡೆಯುವ ವ್ಯಕ್ತಿಯು ಕೂಡಲೇ ಬ್ರಾಹ್ಮಣನಾಗುತ್ತಾನೆ. ಕೆಲವು ಸಲ ಬ್ರಾಹ್ಮಣ ಕುಲದಲ್ಲಿ ಜನಿಸಿದವರು ಇದನ್ನು ಪ್ರತಿಭಟಿಸುತ್ತಾರೆ. ಆದರೆ ಈ ಸೂತ್ರದ ವಿರುದ್ಧ ಪ್ರಬಲವಾದ ವಾದ ಅವರ ಬಳಿ ಇಲ್ಲ. ಕೃಷ್ಣ ಮತ್ತು ಅವನ ಭಕ್ತನ ಅನುಗ್ರಹದಿಂದ ವ್ಯಕ್ತಿಯ ಬಾಳು ಬದಲಾಗಬಲ್ಲದು. ಶ್ರೀಮದ್ ಭಾಗವತದಲ್ಲಿ ಬರುವ ಜಹಾತಿ ಬಂಧಂ ಮತ್ತು ಶುದ್ಧಂತಿ ಎಂಬ ಶಬ್ದಗಳಿಂದ ಇದು ಖಚಿತವಾಗುತ್ತದೆ. ಇಲ್ಲಿ ನೋಡಿ, ನಾನು ಕರ್ಸರ್ ತಂದಿಟ್ಟೆ. ಈಚೆ ಸೈಡ್ ನೋಡಿ, ಆಚೆ ಸೈಡ್ ಬೇಡ. ಇದು ಖಚಿತವಾಗುತ್ತದೆ. ಜೀವಿಯು ಒಂದು ನಿರ್ದಿಷ್ಟ ಮಾದರಿಯ ದೇಹದಲ್ಲಿ ಬಂಧಿತನಾಗುತ್ತಾನೆ ಎಂಬುದನ್ನು ಜಹಾತಿ ಬಂಧ ಎಂಬ ಶಬ್ದಗಳು ಸೂಚಿಸುತ್ತವೆ. ಖಂಡಿತವಾಗಿ ದೇಹವು ಒಂದು ಅಡಚಣೆಯೇ. ಆದರೆ ವ್ಯಕ್ತಿಯು ಪರಿಶುದ್ಧ ಭಕ್ತನ ಸಹವಾಸ ಮಾಡಿ ಅವರ ಬೋಧನೆಗಳನ್ನು ಅನುಸರಿಸಿದರೆ ಈ ಅಡಚಣೆಯನ್ನು ನಿವಾರಿಸಿಕೊಳ್ಳಬಹುದು
ಮತ್ತು ಅವನ ಕಟ್ಟುನಿಟ್ಟಾದ ಮಾರ್ಗದರ್ಶನದಲ್ಲಿ ದೀಕ್ಷೆಯನ್ನು ಪಡೆದು ವಿಧಿವತ್ತಾದ ಬ್ರಾಹ್ಮಣನೇ ಆಗಬಹುದು. ಪರಿಶುದ್ಧ ಭಕ್ತನ ಸಂಘದಿಂದ ಬ್ರಾಹ್ಮಣನು ಹೇಗೆ ಬ್ರಾಹ್ಮಣನಾಗಿ ಪರಿವರ್ತಿತನಾಗಬಹುದು ಎಂದು ಶ್ರೀಲ ಜೀವ ಗೋಸ್ವಾಮಿ ಅವರು ಹೇಳುತ್ತಾರೆ. ಪ್ರಭ ವಿಷ್ಣುವೇ ನಮಃ. ಪ್ರಭು ವಿಷ್ಣು ಶಕ್ತಿಶಾಲಿ ಎಂದರೆ ತನಗೆ ಇಷ್ಟ ಬಂದುದನ್ನು ಏನಾಯ್ತು? ಏನು ಮಾಡ್ತಾ ಬಂದಿದೆ. ಹೋಯ್ತು ಪುನಃ. ಇದೇನೇನೋ ಆಗ್ತಾ ಉಂಟು. ಎಷ್ಟನೇ ಅಧ್ಯಾಯ ಇದು? 500 ಅಧ್ಯಾಯ 6 ಬಂತು ನೋಡಿ. ಒಂದು ನಿಮಿಷ. ಈಗ ಬಂತಾ? ಇಲ್ಲ, ಬಂದಿಲ್ಲ. ಮತ್ತೆ ಓಪನ್ ಆಗಿಲ್ಲ ಇನ್ನು. ಈಗ ಹಾಗೇ ಬಂತೆ 2 ಪೇಜ್. ಹೀಗಾಯ್ತು. ಅವಾಗಿನ ತರ ಬಂತು. ಬ್ರಾಹ್ಮಣನಾಗಿ ಪರಿವರ್ತಿತನಾಗಬಹುದು ಎಂದು ಶ್ರೀಲ ಜೀವ ಗೋಸ್ವಾಮಿಯರು ಹೇಳುತ್ತಾರೆ. ಪ್ರಭ ವಿಷ್ಣುವೇ ನಮಃ. ಪ್ರಭು ವಿಷ್ಣುವು ಎಷ್ಟು ಶಕ್ತಿಶಾಲಿ ಎಂದರೆ ತನಗೆ ಇಷ್ಟ ಬಂದನ್ನು ಅವರು ಕೇಳಿಸ್ತಾ ಇಲ್ಲ, ತುಂಬಾ ಗಟ್ಟಿ ಚಿಕ್ಕದಾಗಿ ಓದಿ ಮಾತಾಜಿ. ಏನು ಕೇಳಿಸುದಿಲ್ಲ ಈಗ. ಏನು ಕೇಳಿಸೋದೇ ಇಲ್ಲ. ಅವ್ರದ್ದೇನು ವಾಲ್ಯೂಮ್ ಸ್ವಲ್ಪ ಕಡಿಮೆ ಐತೆ ಕಾಣುತ್ತೆ. ಹೌದು. ಆದ್ದರಿಂದ ಪ್ರಭುವಿನ ಪರಿಶುದ್ಧ ಭಕ್ತನೊಬ್ಬನ ಮಾರ್ಗದರ್ಶನದಲ್ಲಿರುವ ಭಕ್ತನೊಬ್ಬನ ದೇಹವನ್ನು ಮಾರ್ಪಡಿಸುವುದು ವಿಷ್ಣುವಿಗೆ ಕಷ್ಟವೇನಲ್ಲ. ಹರೇ ಕೃಷ್ಣ. ಕೇಳಿಸ್ಲಿಲ್ವಾ? ಸ್ಲೋ ಆಗಿ ವಾಯ್ಸ್ ತುಂಬಾ ಲೋ ಇದೆ ಮಾತಾಜಿ. ಓಕೆ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ್ ಕಿ ಜೈ. ಬಂಗಾಳದಿಂದ ಬಂದ ಸನಾತನ ಗೋಸ್ವಾಮಿಗಳು ತಪನ ಮಿಶ್ರರ ಮನೆಯಲ್ಲಿ ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಮಾಡಿದ್ರು. ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಅಖಂಡವಾಗಿ 2 ತಿಂಗಳುಗಳ ಕಾಲ ನೆಲೆಸಿ ಅವರಿಗೆ ಭಕ್ತಿ ಸೇವೆಯ ಬಗ್ಗೆ ಬೋಧಿಸಿದ್ರು. ಭಾವಾರ್ಥದಲ್ಲಿ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿ ಅವರಿಗೆ ಗುರು ಶಿಷ್ಯ ಪರಂಪರೆಯ ವಿಧಾನದಲ್ಲಿ ಬೋಧಿಸಿದರು. ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಗಳಿಗೆ ಗುರು ಶಿಷ್ಯ ಪರಂಪರೆಯಲ್ಲಿ ಹೇಗೆ ಬೋಧಿಸ್ತಾರೋ ಅದೇ ವಿಧಾನದಲ್ಲಿ ಬೋಧಿಸಿದರು. ಸನಾತನ ಗೋಸ್ವಾಮಿಗಳು ಸಂಸ್ಕೃತ ಮತ್ತು ಇತರ ಭಾಷೆಗಳಲ್ಲಿ ಮಹಾವಿದ್ವಾಂಸರವರು. ಆದರೆ ಚೈತನ್ಯ ಮಹಾಪ್ರಭುಗಳಿಂದ ಬೋಧನೆಯನ್ನು ಪಡೆಯುವವರೆಗೆ ಅವರು ವೈಷ್ಣವ ಸಂಪ್ರದಾಯವನ್ನು ಕುರಿತು ಏನನ್ನು ಕೂಡ ಬರೆಯಲಿಲ್ಲ. ಬೋಧನೆ ಕೇಳಿದ ನಂತರವೇ ಬರೆಯಲಿಕ್ಕೆ ಸ್ಟಾರ್ಟ್ ಮಾಡಿ ವೈಷ್ಣವ ಅನುಯಾಯಿಗಳಿಗೆ ಮಾರ್ಗದರ್ಶನವನ್ನು ನೀಡುವ ಅವರ ಪ್ರಖ್ಯಾತ ಗ್ರಂಥವಾದ ಹರಿಭಕ್ತಿ ವಿಲಾಸವು ಸಂಪೂರ್ಣವಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಬೋಧನೆಗಳಿಗೆ ಅನುಗುಣವಾಗಿಯೇ ಅದು ಬರೆಯಲ್ಪಟ್ಟಿದೆ. ಸದ್ಗುರುಗಳಿಂದ ಯೋಗ್ಯವಾದ ದೀಕ್ಷೆಯನ್ನು ಪಡೆದು ಆ ಮೂಲಕ ವ್ಯಕ್ತಿಯು ಕೂಡಲೇ ಬ್ರಾಹ್ಮಣನಾಗಬಹುದು. ಇಲ್ಲಿ ಶ್ರೀ ಸನಾತನ ಗೋಸ್ವಾಮಿಗಳು ಹರಿಭಕ್ತಿ ವಿಲಾಸದಲ್ಲಿ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಸಂಬಂಧವಾಗಿ ಅವರು ಈ ರೀತಿ ಹೇಳಿದ್ದಾರೆ. ಯಥಾ ಕಾಂಚನ ತಮ್ ಯತಿ ಕಾಂಸ್ಯಂ ರಸಾ ವಿಧಾನತಃ ತಥಾ ದೀಕ್ಷಾ ವಿಧಾನೇನ ದ್ವಿಜಂ ತಂ ಜಾಯತೆ ನೃಣಂ. ರಸತಂತ್ರದ ಪ್ರಕ್ರಿಯೆಯಲ್ಲಿ ಪಾದರಸದೊಡನೆ ಮಿಶ್ರವಾಗುವ ಕಂಚು ಹೇಗೆ ಚಿನ್ನವಾಗುತ್ತದೆಯೋ ಹಾಗೆ ಸದ್ಗುರುವಿನ ಯೋಗ್ಯವಾದ ತರಬೇತಿ ಮತ್ತು ದೀಕ್ಷೆಯನ್ನು ಪಡೆಯುವ ವ್ಯಕ್ತಿಯು ಕೂಡಲೇ ಬ್ರಾಹ್ಮಣನಾಗ್ತಾನೆ. ಪಾದರಸದೊಡನೆ ಕಂಚು ಹೇಗೆ ಮಿಶ್ರ ಆದಾಗ ಚಿನ್ನ ಆಗ್ತದೋ ಹಾಗೆ. ಆದರೆ ಚಿನ್ನದ ಮೇಲೆ ಪಾದರಸ ಬಿದ್ದರೆ ಚಿನ್ನ ವೈಟ್ ಆಗ್ತದೆ. ಅದೇ ರೀತಿ ಈಗ ಇಲ್ಲಿ ಕಂಚಿನ ಮೇಲೆ ಪಾದರಸದ ಮಿಶ್ರಣವಾಗುವಾಗ ಚಿನ್ನ ಆಗುವ ಹಾಗೆ ಸದ್ಗುರುವಿನು ಕೂಡ ಯೋಗ್ಯವಾದ ತರಬೇತಿ ಮತ್ತು ದೀಕ್ಷೆಯನ್ನು ಪಡೆಯುವ ವ್ಯಕ್ತಿಯ ಕೂಡಲೇ ಅವನು ಬ್ರಾಹ್ಮಣನಾಗ್ತಾನೆ. ಕೆಲವು ಸಲ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರೂ ಕೂಡ ಇದನ್ನು ಪ್ರತಿಭಟಿಸ್ತಾರೆ. ಆದರೆ ಈ ಸೂತ್ರದ ವಿರುದ್ಧ ಪ್ರಬಲವಾದ ವಾದ ಅವರ ಬಳಿ ಇಲ್ಲ. ಕೃಷ್ಣ ಮತ್ತು ಆತನ ಭಕ್ತರು
ಅವರ ಅನುಗ್ರಹದಿಂದ ವ್ಯಕ್ತಿಯ ಬಾಳು ಬದಲಾಗಬಹುದು. ಮದ್ಭಾಗವತದಲ್ಲಿ ಬರುವ ಜಹತಿ ಬಂಧಂ ಮತ್ತು ಸುದ್ಯಾಂತಿ ಎಂಬ ಶಬ್ದಗಳಿಂದ ಇದು ಖಚಿತವಾಗಿ ವಾಗುತ್ತದೆ. ಜಹತಿ ಬಂಧಂ ಮತ್ತು ಸುದ್ಧಾಂತಿ ಎಂಬ ಈ ಶಬ್ದಗಳಿಂದ ಇದು ಖಚಿತವಾಗ್ತದೆ. ಈ ಭಕ್ತನು ಗುರುವಿನ ಅನುಗ್ರಹದಿಂದ ಭಕ್ತನ ಬಾಳು ಬದಲಾಗ್ತದೆ. ಜೀವಿಯು ಒಂದು ನಿರ್ದಿಷ್ಟ ಮಾದರಿಯ ದೇಹದಲ್ಲಿ, ನಾವೆಲ್ಲರೂ ಕೂಡ ಒಂದು ನಿರ್ದಿಷ್ಟ ಮಾದರಿಯ ದೇಹದಲ್ಲಿ ಬಂಧಿತರಾಗಿದ್ದೇವೆ ಎಂಬುದನ್ನು ಜಹತಿ ಬಂಧಂ ಎಂಬ ಪದಗಳು ಸೂಚಿಸ್ತದೆ. ಖಂಡಿತವಾಗಿಯೂ ದೇಹವು ಒಂದು ಅಡಚಣೆ, ಆದರೆ ವ್ಯಕ್ತಿಯು ಪರಿಶುದ್ಧ ಭಕ್ತನ ಸಹವಾಸ ಮಾಡಿದ್ರೆ, ಅವನ ಬೋಧನೆಗಳನ್ನು ಅನುಸರಿಸಿದ್ರೆ ಆ ಅಡಚಣೆಯನ್ನು ನಾವು ತೆಗೆದುಹಾಕಬಹುದು, ನಿವಾರಿಸಿಕೊಳ್ಳಬಹುದು. ಅವನು ಕಟ್ಟುನಿಟ್ಟಾದ ಮಾರ್ಗದರ್ಶನದಲ್ಲಿ ದೀಕ್ಷೆಯನ್ನು ಪಡೆಯಬೇಕು. ವಿಧಿವಿಧಾವತ್ತಾದ ಆಗ ಬ್ರಾಹ್ಮಣನೇ ಆಗ್ಬಹುದು. ಅವನು ಪರಿಶುದ್ಧ ಭಕ್ತನ ಸಂಘದಿಂದ ಆ ಬ್ರಾಹ್ಮಣನು ಕೂಡ ಬ್ರಾಹ್ಮಣನಾಗಿ ಪರಿವರ್ತನೆ ಆಗಬಹುದು ಎಂದು ಇಲ್ಲಿ ಶ್ರೀಲ ಜೀವ ಗೋಸ್ವಾಮಿಯವರು ಕೂಡ ಹೇಳ್ತಾರೆ. ಪ್ರಭಾ ವಿಷ್ಣಾವೇ ನಮಃ. ಪ್ರಭು ವಿಷ್ಣು ಎಷ್ಟು ಶಕ್ತಿಶಾಲಿ ಅಂತ ಹೇಳಿದರೆ ತನಗೆ ಇಷ್ಟ ಬಂದದ್ದನ್ನು ಅವನು ಮಾಡ್ತಾನೆ. ಆದ್ದರಿಂದ ಭಗವಂತ ಪರಿಶುದ್ಧ ಭಕ್ತನೊಬ್ಬನ ಮಾರ್ಗದರ್ಶನದಲ್ಲಿರುವ ಭಕ್ತನೊಬ್ಬನ ದೇಹವನ್ನು ಮಾರ್ಪಡಿಸುವುದು ವಿಷ್ಣುವಿಗೆ ಅದೇನು ಕಷ್ಟದ್ದು ಅಲ್ಲ. ಪ್ರಭಾ ವಿಷ್ಣಾವೇ ನಮಃ. ವಿಷ್ಣುವಿಗೆ ಅಷ್ಟು ಶಕ್ತಿ ಇದೆ. ಅವನು ತನಗೆ ಇಷ್ಟ ಬಂದದ್ದನ್ನು ಬದಲಾಯಿಸಬಹುದು. ಅವನ ಭಕ್ತನ ಮಾರ್ಗದರ್ಶನದಲ್ಲಿರುವ ಭಕ್ತನೊಬ್ಬನ ದೇಹವನ್ನು ಮಾರ್ಪಡಿಸುವುದು ವಿಷ್ಣುವಿಗೇನು ಕಷ್ಟದ ಕೆಲಸ ಅಲ್ಲ. ಹರೇ ಕೃಷ್ಣ. ಶ್ಲೋಕ 48. ತಾಂಜರಿಸಿ ಕಾಯಿಲ ಸಭಾ ವೈಷ್ಣವೇರ ಧರ್ಮ ಭಾಗವತ ಆದಿ ಶಾಸ್ತ್ರೇರ ಯಥ ಗೂಢ ಮರ್ಮ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 48. ತಾಹೇರ ಶೀತ ಇಲ್ಲ ಸಭಾ ವೈಷ್ಣವೇರ ಧರ್ಮ ಭಾಗವತ ಆದಿ ಶಾಸ್ತ್ರೇರ ಯಥ ಗೂಢ ಮರ್ಮ. ತಾಹೇರ ಅವರಿಗೆ, ಸನಾತನ ಗೋಸ್ವಾಮಿಗಳಿಗೆ ಶಿಖಾಯಿಲ ಪ್ರಭುಗಳು ಬೋಧಿಸಿದರು. ಸಭಾ ಎಲ್ಲ ವೈಷ್ಣವೇರ ಭಕ್ತರ ಧರ್ಮ ವಿಧಿವತ್ತಾದ ಕಾರ್ಯಗಳನ್ನು ಭಾಗವತ ಶ್ರೀಮದ್ ಭಾಗವತ ಆದಿ ಮೊದಲಾಗಿ ಶಾಸ್ತ್ರೇಯರ ಅಪೌರುಷೇಯ ಧರ್ಮಗ್ರಂಥಗಳ ಯಥಾ ಎಲ್ಲ ಗೂಢ ರಹಸ್ಯವಾದ ಮರ್ಮ ಉದ್ದೇಶ. ಅನುವಾದ ಮತ್ತು ಭಾವಾರ್ಥ. ಶೀಲಪ್ರಭುಪಾದರಿಗೆ ಜಯವಾಗಲಿ. ಈ ರಹಸ್ಯ ನಿರ್ದೇಶನಗಳನ್ನು ಪ್ರಕಟಪಡಿಸುವಂತಹ ಶ್ರೀಮದ್ ಭಾಗವತದಂತಹ ಧರ್ಮಗ್ರಂಥಗಳನ್ನು ಆಧಾರವಾಗಿಟ್ಟುಕೊಂಡು ಶ್ರೀ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿ ಅವರಿಗೆ ಭಕ್ತನ ವಿಧಿವತ್ತಾದ ಕಾರ್ಯಗಳನ್ನು ಕುರಿತು ಬೋಧಿಸಿದರು. ಭಾವಾರ್ಥ. ಪರಂಪರಾ ಪದ್ಧತಿಯಲ್ಲಿ ಸದ್ಗುರುಗಳಿಂದ ಪಡೆದ ಬೋಧನೆಯು ಅಪೌರುಷೇಯ ವೈದಿಕ ಧರ್ಮಗ್ರಂಥಗಳನ್ನು ಆಧರಿಸಿರಬೇಕು. ಗುರು ಶಿಷ್ಯ ಪರಂಪರೆಯಲ್ಲಿರುವವನು ತನ್ನದೇ ಆದ ಪದ್ಧತಿಯನ್ನು ತಯಾರಿಸುವಂತಿಲ್ಲ. ಚೈತನ್ಯ ಮಹಾಪ್ರಭುಗಳ ಪರಂಪರೆಯಲ್ಲಿ ವೈಷ್ಣವ ಪಂಥರ ಅನುಯಾಯಿಗಳು ಎಂದು ಹೇಳಿಕೊಳ್ಳುವ ಅನೇಕ ಜನರಿದ್ದಾರೆ. ಅವರು ಶಾಸ್ತ್ರಗಳು ವಿಧಿಸಿದ ತೀರ್ಮಾನಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವುದಿಲ್ಲ. ಆದ್ದರಿಂದ ಅವರನ್ನು ಅಪಸಂಪ್ರದಾಯ ಎಂದರೆ ಸಂಪ್ರದಾಯದ ಹೊರಗಿರುವವರು ಎಂದು ಪರಿಗಣಿಸಲಾಗುತ್ತದೆ. ಈ ಗುಂಪುಗಳಲ್ಲಿ ಕೆಲವರು ಔಲಾ, ಬಾವುಲ, ಕರ್ಥಾಭಜ, ನೇಡ, ದರವೇಶ, ಸಾಯಿ, ಸಹಜೀಯ, ಸಖಿ ಬೇಕೆ, ಸ್ಮಾರ್ಥ, ಜಾಟಿ, ಗೋಸಾಯಿ, ಅತಿವಾಡ, ಚೂಡಾಧರಿ ಮತ್ತು ಗೌರಾಂಗ ನಾಗರಿ ಎಂದು ಹೆಸರಾಗಿದ್ದಾರೆ. ಚೈತನ್ಯ ಮಹಾಪ್ರಭುಗಳ ಗುರು ಶಿಷ್ಯ ಪರಂಪರೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದರೆ ವ್ಯಕ್ತಿಯು ಅಸಂಪ್ರದಾಯ ಜನಾಂಗದ ಸಹವಾಸ ಮಾಡಬಾರದು. ಈಚೆ ಸೈಡ್ ಓದಿ ಮಾತಾಜಿ. ರೈಟ್ ಸೈಡ್ ಓದಿ ಮಾತಾಜಿ. ಅದೇ ಗೊತ್ತಾಯ್ತು. ತಗೊಂಡೆ ಅದು ಎಲ್ಲಿಂದ ಅಂತ ನೋಡ್ತಾ ಇದ್ದೀನಿ. ವ್ಯಕ್ತಿಯು ಸದ್ಗುರುವಿನಿಂದ ಬೋಧನೆಯನ್ನು ಪಡೆಯದಿದ್ದರೆ ದೈವಿಕ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ.
ಈ ವಿಷಯವನ್ನು ಒತ್ತಿ ಹೇಳುವುದಕ್ಕಾಗಿ ಪ್ರಭು ಕೃಷ್ಣನು ಅರ್ಜುನನಿಗೆ ಉಪದೇಶಿಸುವಾಗ ಅವನು ತನ್ನ ಭಕ್ತನು ನಿಕಟ ಮಿತ್ರನು ಆದುದರಿಂದ ಭಗವದ್ಗೀತೆಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ಅಪೌರುಷೇಯ ಧರ್ಮಗ್ರಂಥಗಳ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು ಬಯಸುವವನು ಸದ್ಗುರುಗಳ ಬಳಿಗೆ ಹೋಗಬೇಕು, ಅತ್ಯಂತ ವಿನಯದಿಂದ ಅವರಿಂದ ಬೋಧನೆಯನ್ನು ಪಡೆಯಬೇಕು ಮತ್ತು ಅವರಿಗೆ ಸೇವೆ ಸಲ್ಲಿಸಬೇಕು ಎಂದು ತೀರ್ಮಾನಿಸಬೇಕಾಗುತ್ತದೆ. ಆಗ ಧರ್ಮಗ್ರಂಥಗಳ ಭಾವವು ಅನಾವರಣಗೊಳ್ಳುತ್ತದೆ. ವೇದಗಳಲ್ಲಿ ಹೀಗೆ ಹೇಳಿದೆ. ಶ್ವೇತಾಶ್ವತರ ಉಪನಿಷತ್ತು 6.23 ಯಸ್ಯ ದೇವೇ ಪರಾಭಕ್ತಿರ್ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹಿ ಅರ್ಥ ಪ್ರಕಾಶಂತೆ ಮಹಾತ್ಮನಃ. ದೇವೋತ್ತಮ ಪರಮಪುರುಷ ಮತ್ತು ಗುರು ಇವರಿಬ್ಬರಲ್ಲೂ ಅಖಂಡವಾದ ನಂಬಿಕೆಯನ್ನು ಉಳ್ಳವನಿಗೆ ಮಾತ್ರ ಧರ್ಮಗ್ರಂಥಗಳ ಧ್ವನಿತಾರ್ಥವು ಅನಾವರಣಗೊಳ್ಳುತ್ತದೆ. ಶ್ರೀಲ ನರೋತ್ತಮದಾಸ ಠಾಕೂರರು ಹೀಗೆ ಉಪದೇಶಿಸುತ್ತಾರೆ. ಸಾಧು ಶಾಸ್ತ್ರ ಗುರು ವಾಕ್ಯ ಹೃದಯೇ ಕರಿಯೇ ಐಕ್ಯ. ಈ ಬೋಧನೆಯ ಅರ್ಥವೇನೆಂದರೆ ಆಧ್ಯಾತ್ಮಿಕ ಜೀವನದ ನಿಜವಾದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ವ್ಯಕ್ತಿಯು ಸಾಧು ಅಪೌರುಷೇಯ ಧರ್ಮಗ್ರಂಥಗಳು ಹಾಗೂ ಗುರುಗಳ ಬೋಧನೆಯನ್ನು ಪರಿಗಣಿಸಬೇಕು. ಅಪೌರುಷೇಯ ಧರ್ಮಗ್ರಂಥಗಳು ವಿಧಿಸಿದ ವ್ಯಾಪ್ತಿಯನ್ನು ಮೀರಿದ ಏನನ್ನೂ ಸಾಧುಗಳು, ಸಂತ ಅಥವಾ ವೈಷ್ಣವ ಅಥವಾ ಸದ್ಗುರುಗಳು ಹೇಳಲಾರರು. ಹೀಗೆ ಅಪೌರುಷೇಯ ಧರ್ಮಗ್ರಂಥಗಳ ಹೇಳಿಕೆಗಳು ಗುರುಗಳು ಮತ್ತು ಸಾಧು ಪುರುಷರ ಹೇಳಿಕೆಗಳಿಗೆ ಸಂವಾದಿಯಾಗಿರುತ್ತವೆ. ಆದ್ದರಿಂದ ವ್ಯಕ್ತಿಯು ಈ ಮೂರು ಜ್ಞಾನ ಮೂಲಗಳನ್ನು ಆಧಾರವಾಗಿಟ್ಟುಕೊಂಡು ಕಾರ್ಯಪ್ರವೃತ್ತನಾಗಬೇಕು. ಹರೇ ಕೃಷ್ಣ ಮಾತಾಡಿ. ಧನ್ಯವಾದ. ಹರೇ ಕೃಷ್ಣ, ಧನ್ಯವಾದಗಳು. ಈ ರಹಸ್ಯ ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದ್ ಕಿ ಜೈ. ಈ ರಹಸ್ಯವಾದ ನಿರ್ದೇಶನಗಳನ್ನು ಪ್ರಕಟಪಡಿಸುವಂತಹ ಈ ಶ್ರೀಮದ್ ಭಾಗವತವಾದಂತಹ ಧರ್ಮ ಗ್ರಂಥಗಳನ್ನು ಆಧಾರವಾಗಿ ಇಟ್ಟುಕೊಂಡು ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿ ಅವರಿಗೆ ಭಕ್ತನ ವಿಧಿವತ್ತವಾದ ಕಾರ್ಯಗಳನ್ನು ಕುರಿತು ಬೋಧಿಸ್ತಾರೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ್ ಕಿ ಜೈ. ಪರಂಪರ ಪದ್ಧತಿಯಲ್ಲಿ ಸದ್ಗುರುಗಳಿಂದ ಪಡೆದ ಬೋಧನೆಯು ಅಪೌರುಷೇಯ ವೈದ್ಯಕೀಯ ಧರ್ಮ ಗ್ರಂಥಗಳನ್ನು ಆಧರಿಸಿರಬೇಕು. ಗುರು ಶಿಷ್ಯ ಪರಂಪರೆಯಲ್ಲಿ ಇರುವವರು ತನ್ನದೇ ಆದ ಪದ್ಧತಿಯನ್ನು ಮಾಡುವಂತೆ ಇಲ್ಲ. ಚೈತನ್ಯ ಮಹಾಪ್ರಭುಗಳ ಪರಂಪರೆಯಲ್ಲಿ ವೈಷ್ಣವ ಪಂಥದ ಅನುಯಾಯಿಗಳು ಅಂತ ಹೇಳಿಕೊಳ್ಳುವಂತಹ ಅನೇಕ ಜನರು ಇದ್ದಾರೆ. ಅವರು ಶಾಸ್ತ್ರಗಳು ವಿಧಿಸಿದ ತೀರ್ಮಾನಗಳನ್ನು ಕಟ್ಟುನಿಟ್ಟಾಗಿ ಎಂದಿಗೂ ಅನುಸರಿಸುವುದಿಲ್ಲ. ಆದ್ದರಿಂದ ಅವರನ್ನು ಅಪಸಂಪ್ರದಾಯ ಎಂದರೆ ಸಂಪ್ರದಾಯದ ಹೊರಗೆ ಇರುವವರು ಎಂದು ಪರಿಗಣಿಸಲಾಗಿದೆ. ಈ ಗುಂಪುಗಳಲ್ಲಿ ಕೆಲವರು ಅವುಲ, ಬಾವುಲ, ಕಾರ್ತಾ, ಬಚ, ನೇಡ, ದರವೇಶ, ಸಾಂಗಿ, ಸಹಜೀಯ, ಸಖಿಬೇಕಿ, ಸ್ಮಾರ್ತ, ಜಾಟ, ಗೋಸಾಯಿ, ಅತಿವಾಡಿ, ಚೂಡಾದಾರಿ ಮತ್ತು ಗೌರಂಗ ನಾಗರಿ ಅಂತ ಹೆಸರಾಗಿದ್ದಾರೆ. ಇಷ್ಟು ಗುಂಪುಗಳು ಇವೆ ನೋಡಿ. ಅವುಲ, ಬಾವುಲ, ಕಾರ್ತಾ, ಬಚ, ನೇಡ, ದರವೇಶ. ಆಯ್ತು, ಜೋರು ಮಳೆ ಬರ್ತಾ ಉಂಟು. ಸಹಜೀಯ, ಸಖಿಬೇಕಿ ಕೇಳ್ತದಲ್ಲ? ಹರೇ ಕೃಷ್ಣ, ಕೇಳ್ತದ ವಾಯ್ಸ್? ಕೇಳಿಸ್ತಿದೆ ಮಾತಾಜಿ. ಕೇಳಿಸ್ತಿದೆ, ಜೊತೆಗೆ ಶಬ್ದ ಕೇಳಿಸ್ತಿದೆ. ಜೋರು ಮಳೆ ಬರ್ತಾ ಉಂಟು. ಓ ಸರಿ. ಚೈತನ್ಯ ಮಹಾಪ್ರಭುಗಳ ಗುರು ಶಿಷ್ಯ ಪರಂಪರೆಯಿಂದ ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದರೆ ವ್ಯಕ್ತಿಯು ಈ ಅಪಸಂಪ್ರದಾಯ ಜನಾಂಗದ ಸಹವಾಸವನ್ನು ನಾವು ಮಾಡಬಾರದು. ಚೈತನ್ಯ ಮಹಾಪ್ರಭುಗಳ ಆ ಗುರು ಶಿಷ್ಯ ಪರಂಪರೆಯನ್ನು ನಾವು ಪಾಲಿಸಬೇಕಾದ್ರೆ ನಾವೆಲ್ಲ ಇಂತಹ ಜನರ ಸಂಘವನ್ನು, ಅಪಸಂಪ್ರದಾಯದ ಜನಾಂಗ ಇವರ ಸಹವಾಸವನ್ನು ಮಾಡಬಾರದು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ವ್ಯಕ್ತಿಯು ಸದ್ಗುರುವಿನಿಂದ ಬೋಧನೆಯನ್ನು ಪಡೆಯದಿದ್ದರೆ ವೈದಿಕ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಈ ವಿಷಯವನ್ನು ಒತ್ತಿ ಹೇಳುವುದಕ್ಕಾಗಿ ಪ್ರಭು ಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡುವಾಗ ಅಲ್ಲಿ ಅವನು ತನ್ನ ಭಕ್ತನು ನಿಕಟ ಮಿತ್ರನೂ ಆದುದರಿಂದ ಈ ಭಗವದ್ಗೀತೆಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು ಅವನಿಗೆ ಸಾಧ್ಯವಾಯಿತು ಎಂದು ಇಲ್ಲಿ ಸ್ಪಷ್ಟವಾಗಿ ಇದನ್ನು ಕೂಡ ಹೇಳಿದ್ದಾರೆ. ಆದ್ದರಿಂದ ಅಪೌರುಷೇಯ ಧರ್ಮ ಗ್ರಂಥಗಳು ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು ಬಯಸುವವನು ಸದ್ಗುರುವಿನ ಬಳಿಗೆ ಹೋಗ್ಬೇಕು. ಅತ್ಯಂತ ವಿನಯದಿಂದ ಅವರಿಂದ ಆ ಬೋಧನೆಯನ್ನು ನಾವು ಪಡೆಯಬೇಕು. ಅವರಿಗೆ ಸೇವೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನಿಸಬೇಕಾಗುತ್ತದೆ. ಆಗ
ಧರ್ಮಗ್ರಂಥಗಳ ಭಾವವು ಅನಾವರಣಗೊಳ್ಳುತ್ತದೆ. ಹೀಗೆ ವೇದಗಳಲ್ಲಿ ಏನು ಹೇಳಿದರೆ ಚೇತಾಶ್ವೋತ್ತರ ಉಪನಿಷತ್ ಯಸ್ಯ ದೇವಿ ಪರಭಕ್ತಿರ್ ಯಥಾ ದೇವಿ ತಥಾ ಗುರವ್ ತಸ್ಸೈತೆ ಕಥಿತ ಹಿ ಅರ್ಥ ಪ್ರಕಾಶಂತೆ ಮಹಾತ್ಮನ. ದೇವೋತ್ತಮ ಪರಮಪುರುಷ ಮತ್ತು ಗುರು ಇವರಿಬ್ಬರಲ್ಲೂ ಅಖಂಡವಾದ ನಂಬಿಕೆಯ ಉಳ್ಳವನಿಗೆ ಮತ್ತು ಮಾತ್ರ ಈ ಧರ್ಮಗ್ರಂಥಗಳ ಧ್ವನಿತ ಅರ್ಥವು ಅನಾವರಣಗೊಳ್ಳುತ್ತದೆ. ಶ್ರೀಲ ನರೋತ್ತಮ ದಾಸ ಠಾಕೂರರು ಹೀಗೆ ಉಪದೇಶ ಮಾಡ್ತಾರೆ. ಸಾಧು ಶಾಸ್ತ್ರ ಗುರುವಾಕ್ಯ ಹೃದಯ ಕರಿಯ ಐಕ್ಯ. ಈ ಬೋಧನೆಯನ್ನು ಅರ್ಥವೇನಂತ ಹೇಳಿದ್ರೆ ಆಧ್ಯಾತ್ಮಿಕ ಜೀವನದ ನಿಜವಾದ ಉದ್ದೇಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ವ್ಯಕ್ತಿ ಸಾಧು ಅಪೌರುಷೇಯ ಧರ್ಮಗ್ರಂಥಗಳು ಹಾಗೂ ಗುರುಗಳ ಬೋಧನೆಯನ್ನು ಅವನು ಪರಿಗಣಿಸಬೇಕು. ಅಪೌರುಷೇಯ ಧರ್ಮಗ್ರಂಥಗಳು ವಿಧಿಸಿದಂತಹ ವ್ಯಾಪ್ತಿಯನ್ನು ಮೀರಿದ ಏನನ್ನೂ ಸಾಧುಗಳು ಅಂದರೆ ಸಂತ ಅಥವಾ ವೈಷ್ಣವರು ಅಥವಾ ಸದ್ಗುರುಗಳು ಹೇಳಲಿಕ್ಕೆ ಇಲ್ಲ, ಹೇಳಲಾರರು ಅವರು. ಹೀಗೆ ಅಪೌರುಷೇಯ ಧರ್ಮಗ್ರಂಥಗಳ ಹೇಳಿಕೆಗಳು ಅದು ಗುರುಗಳು ಮತ್ತು ಸಾಧು ಪುರುಷರ ಹೇಳಿಕೆಗಳಿಗೆ ಅದು ಸಂವಾದಿಯಾಗಿರ್ತದೆ. ಆದ್ದರಿಂದ ವ್ಯಕ್ತಿಯು ಈ 3 ಜ್ಞಾನ ಮೂಲಗಳನ್ನು ಆಧಾರವಾಗಿಟ್ಟುಕೊಂಡು ಕಾರ್ಯಪ್ರವರ್ತನಾಗಬೇಕು. ಸಾಧು, ಶಾಸ್ತ್ರ, ಗುರುವಾಕ್ಯ 3 ವಸ್ತುಗಳು. ಶ್ಲೋಕ 49. ಇತಿ ಮಧ್ಯೆ ಚಂದ್ರಶೇಖರ ಮಿಶ್ರ ತಪನಾ ದುಃಖಿ ಹೈ ಪ್ರಭು ಪಾಯ ಕೈಲ ನಿವೇದನ. ಹರೇ ಕೃಷ್ಣ. ಗೀತಗಮ್ಯ ಮಾತಾಜಿ. ಗೀತಾಮೋಹನ್ ಹರೇ ಕೃಷ್ಣ ಮಾತಾಜಿ. ಶ್ಲೋಕ 49. ಇತಿ ಮಧ್ಯೆ ಚಂದ್ರಶೇಖರ ಮಿಶ್ರ ತಪನ ದುಃಖಿ ಹಾಯ ಪ್ರಭುಪಾಯ ಕೈಲ ನಿವೇದನ. ಇತಿ ಮಧ್ಯೆ ಈ ನಡುವೆ ಚಂದ್ರಶೇಖರ ಎಂಬ ಗುಮಾಸ್ತ ಮಿಶ್ರ ತಪನ ಹಾಗೂ ತಪನ ಮಿಶ್ರ ದುಃಖಿ ಹಾಯ ಬಹಳ ದುಃಖಿತರಾಗಿ ಪ್ರಭುಪಾಯ ಪ್ರಭುಗಳ ಪಾದಕಮಲಗಳಲ್ಲಿ ಕೈಲ ಮಾಡಿದರು ನಿವೇದನ ಒಂದು ಮನವಿಯನ್ನು. ಅನುವಾದ ಪ್ರಭುಪಾದರಿಂದ. ಪ್ರಭುಪಾದರಿಗೆ ಜಯವಾಗಲಿ. ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿ ಅವರಿಗೆ ಉಪದೇಶ ನೀಡುತ್ತಿರುವಾಗ ಚಂದ್ರಶೇಖರ ಮತ್ತು ತಪನ ಮಿಶ್ರರಿಬ್ಬರು ಬಹಳ ದುಃಖಿತರಾದರು. ಆದ್ದರಿಂದ ಅವರು ಪ್ರಭುವಿನ ಪಾದಕಮಲಗಳಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದರು. ಹರೇ ಕೃಷ್ಣ. ನಂಗೆ ಇಲ್ಲಿ ಕೇಳುದೇ ಇಲ್ಲ, ನೀವು ಓದಿದಷ್ಟು ಜೋರು ಮಳೆ ಬರ್ತದೆ. ಓಕೆ. ಅನುವಾದ ಮಾತ್ರವ ಅಂತ ಭಾವಾರ್ಥ ಇಲ್ಲ ಅಲ್ಲ ಇದು. ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿ ಅವರಿಗೆ ಉಪದೇಶ ಮಾಡುವಾಗ ಚಂದ್ರಶೇಖರ ಮತ್ತು ತಪನ ಮಿತ್ರರಿಬ್ಬರು ಕೂಡ ಬಹಳ ದುಃಖಿತರಾದರು. ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿ ಅವರಿಗೆ ಉಪದೇಶ ಮಾಡುವಾಗ ಚಂದ್ರಶೇಖರ ಎಂಬ ಒಬ್ಬ ಗುಮ್ಮಸ್ತ ಮತ್ತೆ ತಪನ ಮಿತ್ರರು ಅವರಿಬ್ಬರಿಗೆ ತುಂಬಾ ದುಃಖ ಆಗ್ತದೆ. ಆದ್ದರಿಂದ ಅವರು ಪ್ರಭುವಿನ ಪಾದ ಕಮಲಗಳಲ್ಲಿ ತಮ್ಮ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಹರೇ ಕೃಷ್ಣ. ಶ್ಲೋಕ 50ರಲ್ಲಿ ಏನು ಹೇಳಿದೆ ನೋಡೋಣ. ಕಥೇಕ ಶುನಿಬ ಪ್ರಭು ತುಮಾರ ನಿಂದನ ನಾ ಪಾರಿ ಸಹಿತೆ ಯೇ ಬೇ ಸಡಿಬಾ ಜೀವನ. ಛಾಯಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ. ಯಾವ್ದು ಮಾತಾಜಿ? 50 ಮಾತಾಜಿ? 50. ಶ್ಲೋಕ 50. ಕಥೇಕ ಶುನಿಬ. ಒಂದ್ಸಲ ಇದು ರಾಗ ಮರ್ತೋಯ್ತು. ಮತ್ತೆ ಕಥೇಕ ಶುನಿಬ ಪ್ರಭು ತುಮಾರ ನಿಂದನ ನ ಪಾರಿ ಸಹಿತೆ ಏವೇ ಚಾಡಿಬಾ ಜೀವನ. ಕಥೇಕ ಎಷ್ಟು, ಸುನೀಬ ಕೇಳೋಣ, ಪ್ರಭು ಹೋ ಪ್ರಭುವೆ, ತುಮಾರ ನಿಮ್ಮ ನಿಂದನ ದೂಷಣೆಯನ್ನು, ನಾ ಪಾರಿ ನಾವು ಅಸಮರ್ಥರು, ಸಹಿತೆ ಸಹಿಸಿಕೊಳ್ಳಲು, ಎಬೆ ಈಗ ಚಾಡಿಬ ತೊರೆದು ಬಿಡುವುದು, ಜೀವನ ಜೀವವನ್ನು. ಅನುವಾದ. ನಿಮ್ಮ ನಡವಳಿಕೆಯನ್ನು ಕುರಿತು ನಿಮ್ಮ ಟೀಕಾಕಾರರು ಮಾಡುವ ನಿಂದನೆಗಳನ್ನು ನಾವು ಎಷ್ಟು ಕಾಲ ಸಹಿಸಿಕೊಳ್ಳೋಣ? ಅಂತಹ ದೂಷಣೆಯನ್ನು ಕೇಳುವ ಬದಲು
ನಮ್ಮ ಎಲ್ಲಿ ಪ್ರಾಣ ಹೋಗ್ತಿದ್ದಾರೆ ಮಾತಾಜಿ ಅವರು? ಕಳೆದುಕೊಳ್ಳುವುದೇ ಬಾಕಿ. ಎಲ್ಲಿದೆ ಹರೇ ಮಾತಾಜಿ ಇದು? ನೀವು ತೋರಿಸ್ತಾ ಇದ್ರಲ್ಲ, ಎಲ್ಲಿದೆ ಇದು? ಸರಿ ಇದೆಯಲ್ಲ ಮಾತಾಜಿ? ಸರಿ ಇದೆ, ಅವರು ಓದಿದ್ದು ಸರಿ ಇದೆ. ಸರಿ ಇದೆ. ಹೌದಾ? ಅಲ್ಲ, ನೀವು ತೋರಿಸ್ತಾ ಇರೋದ್ರಲ್ಲಿ ಇದೆಯಾ ಅದು? 600 ಪೇಜ್ ನಂಬರ್ ಇದೆ, 600 ರೈಟ್ ಮಾತಾಜಿ. ರೈಟ್ ಸೈಡ್ ಪೇಜು. ಇದು ಈಚೆದು ಓ, ನೋಡಿ, ಇಲ್ಲಿ ರೈಟ್ ಸೈಡ್ ಕರ್ಸರ್ ಪೇಜ್. ತಂದಿಟ್ಟಿದ್ದೇನೆ. ಓಕೆ 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 ಮಾತಾಜಿ. ಓಕೆ. ಅಂತಹ ದೂಷಣೆಯನ್ನು ಮಾತಾಜಿ ಹೋಯ್ತು. ಇಲ್ಲಿ ವೈಷ್ಣವರ ವಿಧಿವತ್ತಾದ ಓದಿ. ಅಲ್ಲಿಂದ ಓದ್ಲಾ? ವೈಷ್ಣವರ ವಿಧಿವತ್ತಾದ ನಡವಳಿಕೆಯನ್ನು ಕುರಿತಂತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ನೀಡಿದ ಅತ್ಯಂತ ಮುಖ್ಯವಾದ ಉಪದೇಶಗಳಲ್ಲಿ ಒಂದೆಂದರೆ ಮರದಂತೆ ಸಹಿಷ್ಣುತೆಯಿಂದಿರುವುದು ಮತ್ತು ಹುಲ್ಲಿನಂತೆ ವಿನೀತರಾಗಿರುವುದು. ತೃಣಾದಪಿ ಸುನೀಚೇನ ತರೋರಿವ ಸಹಿಷ್ಣುನ ಅಮಾನೇನ ಮಾನದೇನ ಕೀರ್ತನೀಯ ಸದಾ ಹರಿ. ಬೀದಿಯಲ್ಲಿ ಬಿದ್ದಿರುವ ಹುಲ್ಲು ಕಡ್ಡಿಗಿಂತ ತಾನು ಅಧಮ ಎಂದು ಭಾವಿಸಿಕೊಂಡು ಅತ್ಯಂತ ವಿನೀತ ಮನಸ್ಕನಾಗಿ ವ್ಯಕ್ತಿಯು ಪ್ರಭುವಿನ ಪವಿತ್ರ ನಾಮವನ್ನು ಜಪಿಸಬೇಕು. ಎಲ್ಲ ಹುಸಿ ಗರ್ವಗಳನ್ನು ತೊರೆದು ಬೇರೆಯವರಿಗೆ ಸಕಲ ಗೌರವಗಳನ್ನು ಸಲ್ಲಿಸಲು ಸದಾ ಸಿದ್ಧನಾಗಿದ್ದುಕೊಂಡು ಮರಕ್ಕಿಂತಲೂ ಹೆಚ್ಚಿನ ಸಹಿಷ್ಣುತೆಯನ್ನು ಹೊಂದಿರಬೇಕು. ಇಂತಹ ಮನಸ್ಥಿತಿಯಲ್ಲಿ ವ್ಯಕ್ತಿಯು ಪ್ರಭುವಿನ ಪವಿತ್ರ ನಾಮವನ್ನು ನಿರಂತರವಾಗಿ ಜಪಿಸಬಹುದು. ಇಷ್ಟಾದರೂ ಈ ಉಪದೇಶದ ಕರ್ತೃವಾದ ಚೈತನ್ಯ ಮಹಾಪ್ರಭುಗಳು ಜಗಾಯಿ ಮತ್ತು ಮದಾಯಿ ಇವರ ದುರ್ನಡತೆಯನ್ನು ಸಹಿಸಲಿಲ್ಲ. ಅವರು ನಿತ್ಯಾನಂದ ಪ್ರಭುಗಳಿಗೆ ತೊಂದರೆ ಕೊಟ್ಟಾಗ ಚೈತನ್ಯ ಮಹಾಪ್ರಭುಗಳು ತಟ್ಟನೆ ಕೋಪಗೊಂಡು ಕೊಲ್ಲಲು ಬಯಸಿದರು. ನಿತ್ಯಾನಂದ ಪ್ರಭುಗಳ ಕರುಣೆಯಿಂದಾಗಿ ಅವರಿಬ್ಬರೂ ಪಾರಾದರು. ವ್ಯಕ್ತಿಯು ತನ್ನ ವೈಯಕ್ತಿಕ ವ್ಯವಹಾರಗಳಲ್ಲಿ ಅತ್ಯಂತ ವಿನೀತನೂ ದೀನನೂ ಆಗಿರಬೇಕು. ಅಪಮಾನಿಸಲ್ಪಟ್ಟಾಗ ವೈಷ್ಣವನು ಸಹಿಷ್ಣುತೆಯಿಂದಿರಬೇಕು, ವಿನಾ ಕೋಪಗೊಳ್ಳಬಾರದು. ಆದರೆ ತನ್ನ ಗುರುವನ್ನು ಅಥವಾ ಇನ್ನೊಬ್ಬ ವೈಷ್ಣವನನ್ನು ಯಾರಾದರೂ ನಿಂದಿಸಿದರೆ ವ್ಯಕ್ತಿಯು ಬೆಂಕಿಯಂತೆ ಕೋಪಗೊಳ್ಳಬೇಕು. ಇದನ್ನು ಚೈತನ್ಯ ಮಹಾಪ್ರಭುಗಳು ನಿದರ್ಶಿಸಿದ್ದಾರೆ. ವೈಷ್ಣವನ ವಿರುದ್ಧ ನಿಂದನೆ ಮಾಡಿದಾಗ ವ್ಯಕ್ತಿಯು ಸುಮ್ಮನಿರಬಾರದು. ಕೂಡಲೇ 3 ಕಾರ್ಯಗಳಲ್ಲಿ ಒಂದನ್ನು ಮಾಡಬೇಕು. ಯಾರಾದರೂ ಒಬ್ಬರು ವೈಷ್ಣವನ್ನು ನಿಂದಿಸಿದರೆ ವ್ಯಕ್ತಿಯು ಪ್ರತಿವಾದ ಮತ್ತು ಪ್ರಬಲವಾದ ಕಾರಣಗಳನ್ನು ಹೂಡಿ ಅವನನ್ನು ತಡೆಯಬೇಕು. ಅಂತಹ ಸ್ವಲ್ಪ ಮೇಲ್ ಮಾಡಬೇಕು. ಎಲ್ಲಿ ಬರುತ್ತೆ ಮಾತಾಡಿ? ಇದಕ್ಕೆ ಬನ್ನಿ ಮಾತಾಜಿ, ಈಚೆ ಸೈಡ್. ಅಂತಹ ತಜ್ಞತೆಯ ಈ ಕಡೆ ಬರ್ಬೇಕಾ? ಓಕೆ, ಒಳಗಡೆ ರೈಟ್ ಸೈಡ್. ಆಯ್ತಾಯ್ತು. ಅಂತಹ ತಜ್ಞತೆಯು ವ್ಯಕ್ತಿಗೆ ಇಲ್ಲದಿದ್ದರೆ ಸಿಕ್ತು ಮಾತಾಡಿ. ಅಂತಹ ತಜ್ಞತೆಯು ವ್ಯಕ್ತಿಗೆ ಇಲ್ಲದಿದ್ದರೆ ಸ್ಥಳದಲ್ಲಿಯೇ ಪ್ರಾಣ ಬಿಡಬೇಕು. ಅದನ್ನು ಮಾಡಲಾಗದಿದ್ದರೆ ಅಲ್ಲಿಂದ ದೂರ ಹೋಗಬೇಕು. ಚೈತನ್ಯ ಮಹಾಪ್ರಭುಗಳು ಕಾಶಿಯಲ್ಲಿದ್ದಾಗ ಮಾಯಾವಾದಿ ಸನ್ಯಾಸಿಗಳು ಅನೇಕ ಬಗೆಯಲ್ಲಿ ಅವರಿಗೆ ಅವಮಾನ ಮಾಡಿದರು. ಏಕೆಂದರೆ ಅವರು ಸನ್ಯಾಸಿಯಾಗಿದ್ದರು, ಸಂಕೀರ್ತನೆ ಮತ್ತು ನರ್ತನಗಳಲ್ಲಿ ಭಾಗವಹಿಸುತ್ತಿದ್ದರು. ತಪನ ಮಿಶ್ರ ಮತ್ತು ಚಂದ್ರಶೇಖರ ಈ ನಿಂದನೆಗಳನ್ನು ಕೇಳಿದರು. ಅವರು ಚೈತನ್ಯ ಮಹಾಪ್ರಭುಗಳ ಮಹಾಭಕ್ತರಾಗಿದ್ದರಿಂದ ಅದನ್ನು ಸಹಿಸಲಾಗಲಿಲ್ಲ. ಆದರೆ ಅವರ ಕೈಲಿ ಅದನ್ನು ನಿಲ್ಲಿಸಲಾಗಲಿಲ್ಲ. ಆದ್ದರಿಂದ ಅವರು ಚೈತನ್ಯ ಮಹಾಪ್ರಭುಗಳ ಬಳಿ ನಿವೇದನ ಮಾಡಿಕೊಂಡರು. ಈ ನಿಂದನೆಯು ಎಷ್ಟು ಅಸಹನೀಯವಾಗಿತ್ತೆಂದರೆ ಅವರು ತಮ್ಮ ಪ್ರಾಣ ಕಳೆದುಕೊಳ್ಳಲು ತೀರ್ಮಾನಿಸಿ ಬಿಟ್ಟಿದ್ದರು. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದ ಕೀಜೆ. ನಿಮ್ಮ ನಡವಳಿಕೆಯನ್ನು ಕುರಿತು ನಿಮ್ಮ ಟೀಕಾಕಾರರು ಮಾಡುವ ನಿಂದನೆಗಳನ್ನು ನಾವು ಎಷ್ಟು ಕಾಲ ಸಹಿಸಿಕೊಳ್ಳೋಣ? ಅಂತಹ ದೂಷಣೆಯನ್ನು ಕೇಳುವ ಬದಲು ನಮ್ಮ ಪ್ರಾಣ ಕಳೆದುಕೊಳ್ಳುವುದೇ ವಾಸಿ. ಯಾರು ಹೇಳ್ತಾರೆ ಇದು? ಯಾರು ಹೇಳುದು? ಚಂದ್ರಶೇಖರ್ ಮತ್ತೆ ತಪನ ಮತ್ತೆ ಚಂದ್ರಶೇಖರ ಅವರು ಹೇಳುದು. ನಮಸ್ಕಾರ. ಭಾವಾರ್ಥ. ವೈಷ್ಣವರ ವಿಧಿವತ್ತವಾದ ನಡವಳಿಕೆಯನ್ನು ಕುರಿತಂತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ನೀಡಿದ ಅತ್ಯಂತ ಮುಖ್ಯ ಉಪದೇಶಗಳಲ್ಲಿ ಒಂದೆಂದರೆ ಮರಗಳಂತೆ ನಾವು ಸಹಿಷ್ಣುತೆಯಿಂದ ಇರುವುದು, ಹುಲ್ಲಿನಂತೆ ವಿನೀತರಾಗುವುದು. ಶ್ಲೋಕ. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಹಿಮ ಅಮಾನೀನ ಮಾನದೇನ ಕೀರ್ತನೀಯ ಸದಾ ಹರಿ. ಬೀದಿಯಲ್ಲಿ ಬಿದ್ದಿರುವ ಹುಲ್ಲುಕಡ್ಡಿಗಿಂತ ತಾನು
ಅಧಮ, ಅದಕ್ಕಿಂತ ಸಹ ಕೆಳಗಿನವ ಅಂತ ಹೇಳಿ ಭಾವಿಸಿಕೊಂಡು ಅತ್ಯಂತ ವಿನೀತರಾಗಿ ಅಂತಹ ಮನಸ್ಥಿತಿಯಲ್ಲಿ ವ್ಯಕ್ತಿಯು ಪ್ರಭುವಿನ ಪವಿತ್ರ ನಾಮವನ್ನು ಜಪಿಸಬೇಕು. ಎಲ್ಲ ಹುಸಿ ಗರ್ವಗಳನ್ನು ತೊರೆಯಬೇಕು. ಬೇರೆಯವರಿಗೆ ಸಕಲ ಗೌರವವನ್ನು ಸಲ್ಲಿಸಲು ಸದಾ ಸಿದ್ಧನಾಗಿದ್ದುಕೊಂಡು ಮರಕ್ಕಿಂತಲೂ ಹೆಚ್ಚಿನ ಸಹಿಷ್ಣುತೆಯನ್ನು ಹೊಂದಿರಬೇಕು. ಇಂತಹ ಮನಸ್ಥಿತಿಯಲ್ಲಿ ವ್ಯಕ್ತಿಯು ಪ್ರಭುವಿನ ಪವಿತ್ರ ನಾಮವನ್ನು ನಿರಂತರವಾಗಿ ಜಪಿಸುತ್ತಾ ಇರಬೇಕು. ಜಪಿಸಬಹುದು ಅದಲ್ಲದೆ. ಇಷ್ಟಾದರೂ ಈ ಉಪದೇಶದ ಕರ್ತೃವಾದ ಚೈತನ್ಯ ಮಹಾಪ್ರಭುಗಳು ಜಗಾಯಿ ಮದಾಯಿ ಇವರ ದುರ್ನಡತೆಯನ್ನು ಸಹಿಸಲಿಲ್ಲ. ಅವರು ನಿತ್ಯಾನಂದ ಪ್ರಭುಗಳಿಗೆ ತೊಂದರೆ ಕೊಟ್ಟಾಗ ಚೈತನ್ಯ ಮಹಾಪ್ರಭುಗಳು ತಟ್ಟನೆ ಅಲ್ಲಿಗೆ ಬರ್ತಾರೆ, ಕೋಪಗೊಂಡು ಕೊಲ್ಲಲು ಬಯಸ್ತಾರೆ. ನಿತ್ಯಾನಂದ ಪ್ರಭುಗಳ ಕರುಣೆ ಅಲ್ಲಿ, ಅದರಿಂದಾಗಿ ಅವರಿಬ್ಬರು ಕೂಡ ಪಾರಾದರು. ಇವತ್ತು ಪ್ರಭುಜಿ ಹೇಳಿದ್ರಲ್ಲ, ವ್ಯಕ್ತಿಯು ತನ್ನ ವೈಯಕ್ತಿಕ ವ್ಯವಹಾರಗಳಲ್ಲಿ ಅತ್ಯಂತ ವಿನೀತ ದೀನನು ಆಗಿರಬೇಕು. ಅಪಮಾನಿಸಲ್ಪಟ್ಟಾಗ ಅಥವಾ ವೈಷ್ಣವನು ಯಾವಾಗಲೂ ಯಾರಿಂದಾದ್ರೂ ಅಪಮಾನ ಆದರೆ ಕೂಡ ವೈಷ್ಣವನು ಸಹಿಷ್ಣುತೆಯಿಂದ ಇರಬೇಕು, ವಿನಃ ಕೋಪಗೊಳ್ಳಬಾರದು. ಆದರೆ ತನ್ನ ಗುರುವನ್ನು ಅಥವಾ ಇನ್ನೊಬ್ಬ ವೈಷ್ಣವನನ್ನು ಯಾರಾದರೂ ನಿಂದಿಸಿದ್ರೆ ಆ ವ್ಯಕ್ತಿಯು ಬೆಂಕಿಯಂತೆ ಕೋಪಗೊಳ್ಬೇಕಂತ. ಇದನ್ನು ಚೈತನ್ಯ ಮಹಾಪ್ರಭುಗಳು ನಿರ್ದೇಶಿಸಿದ್ದಾರೆ. ವೈಷ್ಣವನ ವಿರುದ್ಧ ನಿಂದನೆ ಮಾಡಿದಾಗ ವ್ಯಕ್ತಿ ಸುಮ್ಮನಿರಬಾರದು, ಕೂಡಲೇ 3 ಕಾರ್ಯಗಳಲ್ಲಿ ಒಂದನ್ನು ಮಾಡಲೇಬೇಕು. ಯಾರಾದರೂ ಒಬ್ಬರು ವೈಷ್ಣವನನ್ನು ನಿಂದಿಸಿದ್ರೆ ವ್ಯಕ್ತಿಯು ಪ್ರತಿವಾದ ಮತ್ತು ಪ್ರಬಲವಾದ ಕಾರಣಗಳನ್ನು ಹೂಡಿ ಅವನನ್ನು ತಡೆಯಬೇಕು. ಅಂತಹ ತಜ್ಞತೆಯು ವ್ಯಕ್ತಿಗೆ ಇಲ್ಲದಿದ್ದರೆ ಆ ಸ್ಥಳದಲ್ಲಿ ಅವನು ಪ್ರಾಣವನ್ನು ಬಿಡಬೇಕು. ಅದನ್ನು ಮಾಡ್ಲಿಕ್ಕಾಗದಿದ್ರೆ ಅಲ್ಲಿಂದ ದೂರ ಹೋಗ್ಬೇಕು. ಚೈತನ್ಯ ಮಹಾಪ್ರಭುಗಳು ಕಾಶಿಯಲ್ಲಿದ್ದಾಗ ಮಾಯಾವಾದಿ ಸನ್ಯಾಸಿಗಳು ಅನೇಕ ಬಗೆಯಲ್ಲಿ ಅವರಿಗೆ ಅವಮಾನ ಮಾಡ್ತಾರೆ. ಏಕೆಂದ್ರೆ ಅವರು ಸನ್ಯಾಸಿ ಆಗಿದ್ರು ಕೂಡ ಸಂಕೀರ್ತನೆ ಮತ್ತು ನರ್ತನಗಳಲ್ಲಿ ಭಾಗವಹಿಸ್ತಿದ್ರು. ತಪನ ಮಿಶ್ರ ಮತ್ತು ಚಂದ್ರಶೇಖರ ಈ ನಿಂದನೆಗಳನ್ನು ಕೇಳ್ತಾರೆ. ಅವರು ಚೈತನ್ಯ ಮಹಾಪ್ರಭುಗಳ ಮಹಾಭಕ್ತರು, ಆದ್ದರಿಂದ ಅವರಿಗೆ ಅದನ್ನು ಸಹಿಸ್ಲಿಕ್ಕಾಗಲಿಲ್ಲ. ಅವರು ಕೂಡಲೇ ಅವರ ಕೈಯಲ್ಲಿ ಅದನ್ನು ನಿಲ್ಲಿಸಲಿಕ್ಕೂ ಕೂಡ ಆಗಲಿಲ್ಲ. ಅವರು ಚೈತನ್ಯ ಮಹಾಪ್ರಭುಗಳ ಬಳಿಗೆ ಬಂದು ತಮ್ಮ ನಿವೇದನೆಯನ್ನು ಕೂಡ ಮಾಡಿಕೊಳ್ತಾರೆ. ಆ ನಿಂದನೆಯು ಅಷ್ಟು ಅಸಹನೀಯವಾಗಿತ್ತೆಂದರೆ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಲು ಕೂಡ ಅಲ್ಲಿ ತೀರ್ಮಾನಿಸಿ ಬಿಟ್ರ. ನಮ್ಮ ಎದುರಿಗೆ ಯಾರಾದ್ರೂ ವೈಷ್ಣವರನ್ನು ನಿಂದಿಸಿದ್ರೆ ನಾವೇನ್ ಮಾಡ್ತೇವೆ? ನಾನಂತ ಅಲ್ಲಿ ನಿಲ್ಲಿಕ್ಕೆ ಇಲ್ಲ, ಅಲ್ಲಿಂದ ಓಡಿ ಬರ್ತೇನೆ. ಲಲಿತಾ ಮಾತಾಜಿ ಏನ್ ಮಾಡ್ತೀರಿ? ನಾನು ಜಾಗ ಬಿಟ್ಟು ಖಾಲಿ ಮಾಡ್ತೀನಿ. ಅದೇ, ಮಾತಾಡಕ್ಕೂ ಬರಲ್ಲ, ವಾದ ಮಾಡಕ್ಕೂ ಬರಲ್ಲ. ಏನಾಯ್ತು ರತ್ನ ಮಾತಾಜಿ, ನೀವೇನ್ ಮಾಡ್ತೀರಿ? ಏನ್ ಮಾಡಕ್ಕಾಗುತ್ತೆ, ಅಲ್ಲಿಂದ ಓಡಬೇಕು ಮಾತಾಜಿ ಅಷ್ಟೇ. ಮಧುಬಾಯಿ ಮಾತಾಜಿ, ಗೀತಾಗಮ್ಯ ಮಾತಾಜಿ ಏನ್ ಮಾಡ್ತೀರಿ? ಮಧುಮಯಿ ಮಾತಾಜಿ ಹೇಳ್ತಾರೆ, ವಾದ ಮಾಡ್ತಾರೆ. ಅವರು ಅಲ್ಲಿ ಫೈಟ್ ಮಾಡ್ತಾರೆ. ಏನು ನೀನ್ ಹಾಗೆ ಮಾತಾಡಬಾರ್ದು, ಹೀಗೆ ಮಾಡ್ಬಾರ್ದು ಅಂತ ಹೇಳ್ಬಹುದು ಏನು ಮಧುಬಾಯಿ ಮಾತಾಜಿ? ಅವರು ಫೈಟ್, ನಾವು ಅವ್ರ ಹತ್ರ ಫೈಟ್ ಮಾಡ್ಲಿಕ್ಕೆ ಆಗುದಿಲ್ಲ ಮಾತಾಜಿ, ಆಗುದಿಲ್ಲ, ಯಾರಿಗೂ ಆಗ್ಲಿಕ್ಕಿಲ್ಲ, ನಮ್ಮನ್ನು ಕೇಳುದಿಲ್ಲ. ಫೈಟ್ ಮಾಡ್ತಾರೆ, ಅಲ್ಲಿಂದ ಹೋಗಿ ಬಿಡೋದು ಅಷ್ಟೇ. ಓಡಿ ಬಿಡುವುದೇ ಒಳ್ಳೇದು. ನಾವು ಅವರಲ್ಲಿ ಜಗಳ ಮಾಡ್ಲಿಕ್ಕೆ ನಿಂತುಕೊಂಡ್ರೆ ನಾವು ಜಯಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕಿಂತ ಆ ಜಾಗ ಖಾಲಿ ಮಾಡಿಕೊಂಡು ಬರುವುದೇ ಬೆಸ್ಟ್. ಅದೇ ಕೇಳಿಸ್ಕೊಳಕ್ ಆಗೋದಿಲ್ಲ, ಅದರಿಂದ ಜಾಗ ಖಾಲಿ ಮಾಡಿ ಬರುವುದೇ ಬೆಸ್ಟ್. ಶ್ಲೋಕ 51. ತೋಮಾರೆ ನಿಂದಾಯೇ ಯತ ಸನ್ಯಾಸಿರಗಣ ಸುನೀತಿನ ಪರಿಗಟೆ ಹೃದಯ ಶ್ರವಣ. ಹರಿಣಿ ಕಕ್ಕೇರಿ ಮಾತಾಜಿ ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 51. ತೋಮಾರೆ ನಿಂದಯೇಯತ ಸನ್ಯಾಸಿ ರಗಣ ಶೂನ್ಯತೆನ ಪಾರಿಘಾಟೆ ಹೃದಯ ಶ್ರವಣ. ತೋಮಾರೆ ನಿಮಗೆ, ನಿಂದಯೇ ನಿಂದನೆಗಳು, ಯತ ಎಲ್ಲ, ಸನ್ಯಾಸಿರ ಗಣಮಾಯಾವಾದಿ ಸನ್ಯಾಸಿಗಳು, ಸನ್ಯಾಸಿರ ಗಣ
ಮಾಯಾವಾದಿ ಸನ್ಯಾಸಿಗಳು ಶುನಿತೆ ಕೇಳುವುದಕ್ಕೆ ನಾ ಸಾಧ್ಯವಿಲ್ಲ, ಪಾರಿ ಸಹಿಸಲು ಘಾಟೆ ಭಗ್ನಗೊಳಿಸುತ್ತದೆ. ಹೃದಯ ನಮ್ಮ ಹೃದಯಗಳನ್ನು ಶ್ರವಣ ಅಂತಹ ಪಾಟೆ ನಿಂದನೆಗಳನ್ನು ಮಾತಾಜಿ, ಕೇಳುವಾಗ. ಪಾಟೆ ಅನುವಾದ ಘಾಟೆ ಅಲ್ಲ, ಮತ್ತು ಪಾಟೆ. ಭಾವಾರ್ಥ ಶ್ರೀ ಏನಂದ್ರಿ ಮಾತಾಜಿ? ಘಾಟೆ ಘಾಟೆ ಪಾಟೆ ಭಗ್ನಗೊಳಿಸುತ್ತದೆ. ಹಾ, ಪಾಟೆ. ಓ ಪಾಟೆ, ಪಾಟೆ ಹಾ. ಭಗ್ನಗೊಳಿಸುತ್ತದೆ, ಸಾರಿ. ಹ್ಮ್. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಮಾಯಾವಾದಿ ಸನ್ಯಾಸಿಗಳೆಲ್ಲ ಪವಿತ್ರರಾದ ನಿಮ್ಮನ್ನು ದೂಷಿಸುತ್ತಿದ್ದಾರೆ. ಅಂತಹ ಟೀಕೆಗಳನ್ನು ಕೇಳಿ ಸಹಿಸಿಕೊಂಡಿರಲು ನಮಗೆ ಸಾಧ್ಯವಿಲ್ಲ, ಏಕೆಂದರೆ ಆ ನಿಂದನೆಯು ನಮ್ಮ ಹೃದಯಗಳನ್ನೇ ಭಗ್ನಗೊಳಿಸುತ್ತಿದೆ. ಭಾವಾರ್ಥ: ಇದು ಕೃಷ್ಣ ಮತ್ತು ಚೈತನ್ಯ ಮಹಾಪ್ರಭುಗಳನ್ನು ಕುರಿತ ನಿಜವಾದ ಪ್ರೇಮದ ಅಭಿವ್ಯಕ್ತಿ. ವೈಷ್ಣವರಲ್ಲಿ 3 ವರ್ಗಗಳಿವೆ: ಕನಿಷ್ಠ ಅಧಿಕಾರಿಗಳು, ಮಧ್ಯಮ ಅಧಿಕಾರಿಗಳು ಮತ್ತು ಉತ್ತಮ ಅಧಿಕಾರಿಗಳು. ಕನಿಷ್ಠ ಅಧಿಕಾರಿ ಅಥವಾ ವೈಷ್ಣವ ಜೀವನದಲ್ಲಿ ಅತ್ಯಂತ ಕೆಳ ಹಂತದಲ್ಲಿರುವ ಭಕ್ತನು ದೃಢವಾದ ಶ್ರದ್ಧೆಯನ್ನು ಹೊಂದಿರುತ್ತಾನೆ. ಆದರೆ ಶಾಸ್ತ್ರಗಳ ನಿರ್ಣಯಗಳ ಪರಿಚಯ ಅವನಿಗಿರುವುದಿಲ್ಲ. 2ನೇ ಹಂತದಲ್ಲಿರುವ ಭಕ್ತನಾದ ಮಧ್ಯಮ ಅಧಿಕಾರಿಯು ಶಾಸ್ತ್ರಗಳ ನಿರ್ಣಯಗಳನ್ನು ಸಂಪೂರ್ಣವಾಗಿ ತಿಳಿದಿರುತ್ತಾನೆ ಮತ್ತು ತನ್ನ ಗುರು ಹಾಗೂ ಪ್ರಭುವಿನಲ್ಲಿ ದೃಢವಾದ ಶ್ರದ್ಧೆಯನ್ನು ಇಟ್ಟುಕೊಂಡಿರುತ್ತಾನೆ. ಆದ್ದರಿಂದ ಅವನು ಅಭಕ್ತರಿಂದ ದೂರವಿದ್ದು ಮುಗ್ಧರಿಗೆ ಬೋಧಿಸುತ್ತಾನೆ. ಆದರೆ ಭಕ್ತಿ ಜೀವನದಲ್ಲಿ ಅತ್ಯುನ್ನತ ಹಂತದಲ್ಲಿರುವ ಮಹಾಭಾಗವತ ಅಥವಾ ಉತ್ತಮ ಅಧಿಕಾರಿಯು ಯಾರನ್ನೂ ವೈಷ್ಣವ ತತ್ವಗಳಿಗೆ ವಿರುದ್ಧರಾದವರು ಎಂದೂ ನೋಡುವುದಿಲ್ಲ. ಆದರೆ ಭಕ್ತಿ ಜೀವನದಲ್ಲಿ ಅತ್ಯುನ್ನತ ಹಂತದಲ್ಲಿರುವ ಮಹಾಭಾಗವತ ಅಥವಾ ಉತ್ತಮ ಅಧಿಕಾರಿಯು ಯಾರನ್ನೂ ವೈಷ್ಣವ ತತ್ವಗಳಿಗೆ ವಿರುದ್ಧರಾದವರು ಎಂದು ನೋಡುವುದಿಲ್ಲ. ತನ್ನ ವಿನ ಪ್ರತಿಯೊಬ್ಬರೂ ವೈಷ್ಣವರು ಎಂದು ಅವನು ಭಾವಿಸುತ್ತಾನೆ. ವ್ಯಕ್ತಿಯು ಮರಕ್ಕಿಂತ ಹೆಚ್ಚು ಸಹಿಷ್ಣುವಾಗಿರಬೇಕು ಮತ್ತು ಬೀದಿಯಲ್ಲಿ ಬಿದ್ದಿರುವ ಹುಲ್ಲಿ ಕಡ್ಡಿಗಿಂತಲೂ ತಾನು ಅಧಮ ಎಂದು ಭಾವಿಸಬೇಕು ಎಂಬ ಚೈತನ್ಯ ಪ್ರಭುಗಳ ಉಪದೇಶದ ಸಾರವಿದು. ತೃಣಾದಪಿ ಸುನೀಚೇನ ತರೋದಿವ ಸಹಿಷ್ಣುನ. ಆದರೂ ಒಬ್ಬ ಭಕ್ತನು ಭಾಗವತನ ಸ್ಥಾನದಲ್ಲಿದ್ದರೂ, ಕರೆಕ್ಟ ಮಾತಾಜಿ? ಹೌದು, ಉತ್ತಮ ಭಗವಂತನ ಭಾಗವತ ಸ್ಥಾನದಲ್ಲಿದ್ದರೂ ಬೋಧಕನಾಗುವುದಕ್ಕಾಗಿ ಮಧ್ಯಮಾಧಿಕಾರಿಯ ಸ್ಥಾನವಾದ 2ನೇ ಹಂತಕ್ಕೆ ಇಳಿದು ಬರಬೇಕಾಗುತ್ತದೆ. ಏಕೆಂದರೆ ಬೋಧಕನಾದವನು ಬೇರೆ ಯಾವುದೇ ವೈಷ್ಣವನ ವಿರುದ್ಧದ ನಿಂದನೆಯನ್ನು ಸಹಿಸಬಾರದು. ಕನಿಷ್ಠ ಅಧಿಕಾರಿಯು ಅಂತಹ ನಿಂದನೆಯನ್ನು ಸಹಿಸಿಕೊಳ್ಳಲಾರನಾದರೂ ಶಾಸ್ತ್ರಾಧಾರಗಳನ್ನು ನೀಡಿ ಅದನ್ನು ತಡೆಯುವಷ್ಟು ಸಾಮರ್ಥ್ಯ ಅವನಿಗಿರುವುದಿಲ್ಲ. ಆದ್ದರಿಂದ ತಪನ ಮಿಶ್ರ ಮತ್ತು ಚಂದ್ರಶೇಖರರು ಕನಿಷ್ಠ ಅಧಿಕಾರಿಗಳೆಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಅವರು ಕಾಶಿಯ ಸನ್ಯಾಸಿಗಳ ವಾದಗಳನ್ನು ಪ್ರತಿಭಟಿಸುವಲ್ಲಿ ಸಮರ್ಥರಲ್ಲ. ಅಂತಹ ನಿಂದನೆಗಳನ್ನು ಅವರು ತಡೆಯಲು ಆಗುವುದಿಲ್ಲ, ಸಹಿಸಿಕೊಳ್ಳಲೂ ಆಗಲಿಲ್ಲ. ಆದ್ದರಿಂದ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಚೈತನ್ಯ ಮಹಾಪ್ರಭುಗಳನ್ನು ಪ್ರಾರ್ಥಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದನಿಂದ ಶ್ರೀಲ ಪ್ರಭುಪಾದ ಕೀಚೆ. ಮಾಯಾವಾದಿ ಸನ್ಯಾಸಿಗಳೆಲ್ಲ ಪವಿತ್ರರಾದ ನಿಮ್ಮನ್ನು ದೂಷಿಸುತ್ತಿದ್ದಾರೆ. ಭಗವಂತನು ಚೈತನ್ಯ ಮಹಾಪ್ರಭುಗಳನ್ನು ಅಂತಹ ಟೀಕೆಯನ್ನು ಕೇಳಿ ಸಹಿಸಿಕೊಂಡಿರಲು ನಮಗೆ ಆಗುವುದಿಲ್ಲ, ಸಾಧ್ಯವಿಲ್ಲ. ಏಕೆಂದರೆ ಈ ನಿಂದನೆಯು ನಮ್ಮ ಹೃದಯಗಳನ್ನೇ ಭಗ್ನಗೊಳಿಸ್ತದೆ. ಇದು ಹೌದು. ಈಗ ನಮ್ಗೆ ಈ ವಿಷಯ ಗೊತ್ತಾದ ಮೇಲೆ ಯಾರಾದರೂ ಚೈತನ್ಯ ಮಹಾಪ್ರಭುಗಳಾಗ್ಲಿ ಅಥವಾ ಕೃಷ್ಣನನ್ನಾಗ್ಲಿ ರಾಧಾರಾಣಿಯನ್ನಾಗ್ಲಿ ದೂರಿದ್ರೆ ನಮಗೆ ಸಹಿಸ್ಲಿಕ್ಕೆ ಆಗುವುದಿಲ್ಲ. ನಾವೇನು ಮಾಡ್ತೇವೆ, ಆ ಜಾಗವನ್ನು ಖಾಲಿ ಮಾಡಿಯೇ ಬಿಡ್ತೇವೆ, ಅಲ್ಲಿ ನಿಲ್ಲುವುದೇ ಇಲ್ಲ. ನೀವು ಏನು ಬೇಕಾದ್ರೂ ಹೇಳಿ, ನಮ್ಮ ಕಿವಿಗೆ ಬೇಕಾದ್ರೆ ಒಂದು ಕಾಟನ್ ಅಥವಾ ಇದನ್ನು ಹಾಕಿಕೊಂಡು ಸುಮ್ಮನೆ ನಮ್ಮಷ್ಟಕ್ಕೆ ಇರ್ತೇವೆ. ಅಷ್ಟು ನಿಂದನೆಗಳನ್ನು ಕೇಳಿದ್ರೆ ಏನೋ ಕಿವಿಗೆ ಬೇಡ ಅಂತೇಳಿ, ಕೇಳುವುದೇ ಬೇಡ ಅಂತೇಳಿ ಅನಿಸ್ತದೆ. ಅಥವಾ ಒಂದು ವೇಳೆ ಕೇಳಿದ್ರೆ ಏನಾಗ್ತದೆ, ಉಗ್ರವಾಗಿ ನಾವು ಸಹ ಹೋಗ್ತೇವೆ. ಮತ್ತೆ ಅಲ್ಲಿ ಮಾತಿಗೆ ಮಾತು ಬೆಳೆದು ಬೇರೆ ಬೇರೆಯೇ ಆಗ್ತದೆ. ಅದಕ್ಕಿಂತ ಕೇಳದೇ ಇರುವುದು ಒಳ್ಳೆಯದು. ಭಾವಾರ್ಥದಲ್ಲಿ ಇದು ಕೃಷ್ಣ ಮತ್ತು ಚೈತನ್ಯ ಮಹಾಪ್ರಭುಗಳನ್ನು ಕುರಿತ ನಿಜವಾದ ಪ್ರೇಮದ ಅಭಿವ್ಯಕ್ತಿ. ವೈಷ್ಣವರಲ್ಲಿ 3 ವರ್ಗಗಳಿವೆ: ಕನಿಷ್ಠಾಧಿಕಾರಿ, ಮಧ್ಯಮಾಧಿಕಾರಿ ಮತ್ತೆ
ಉತ್ತಮಾಧಿಕಾರಿ ಎಂಬ 3 ವರ್ಗಗಳಿವೆ. ಇಲ್ಲಿ ಕನಿಷ್ಠ ಅಧಿಕಾರಿ ಅಥವಾ ವೈಷ್ಣವ ಜೀವನದಲ್ಲಿ ಅತ್ಯಂತ ಕೆಳ ಹಂತದಲ್ಲಿರುವ ಭಕ್ತನು ದೃಢವಾದ ಶ್ರದ್ಧೆಯನ್ನು ಹೊಂದಿರ್ತಾನೆ. ಆದರೆ ಶಾಸ್ತ್ರಗಳ ನಿರ್ಣಯಗಳ ಪರಿಚಯ ಅವನಿಗೆ ಇರುವುದಿಲ್ಲ. 2ನೇ ಹಂತದಲ್ಲಿ ಇರುವಂತಹ ಭಕ್ತನಾದ ಮಧ್ಯಮಾಧಿಕಾರಿಯು ಶಾಸ್ತ್ರಗಳ ನಿರ್ಣಯಗಳನ್ನು ಅವನು ಸಂಪೂರ್ಣವಾಗಿ ತಿಳಿದಿದ್ದಾನೆ ಮತ್ತು ತನ್ನ ಗುರು ಹಾಗೂ ಪ್ರಭುವಿನಲ್ಲಿ ದೃಢವಾದ ಶ್ರದ್ಧೆಯನ್ನು ಅವನು ಇಟ್ಟುಕೊಂಡಿರ್ತಾನೆ. ಅದು ಮಧ್ಯಮಾಧಿಕಾರಿ ಅಥವಾ 2ನೇ ಹಂತದ ಅಧಿಕಾರಿ. ಆದ್ದರಿಂದ ಅವನು ಅಭಕ್ತರಿಂದ ದೂರವಿದ್ದು ಮುಗ್ಧರಿಗೆ ಬೋಧಿಸ್ತಾನೆ. ಆದರೆ ಭಕ್ತಿ ಜೀವನದಲ್ಲಿ ಅತ್ಯುನ್ನತ ಹಂತದಲ್ಲಿರುವಂತಹ ಮಹಾಭಾಗವತ ಅಥವಾ ಉತ್ತಮ ಅಧಿಕಾರಿಯು ಯಾರನ್ನು ವೈಷ್ಣವ ತತ್ವಗಳಿಗೆ ವಿರುದ್ಧರಾದವರು ಎಂದು ನೋಡುವುದಿಲ್ಲ. ಅವರು ತನ್ನ ವಿನಾ ಒಬ್ಬರು ಕೂಡ ವೈಷ್ಣವರು ಎಂದು ಅವರು ಭಾವಿಸ್ತಾರೆ. ವ್ಯಕ್ತಿ ಮರಕ್ಕಿಂತ ಹೆಚ್ಚು ಸಹನಶೀಲ ಸಹಿಷ್ಣುವಂತನಾಗಿರ್ಬೇಕು. ಬೀದಿಯಲ್ಲಿ ಬಿದ್ದಿರುವ ಆ ಹುಲ್ಲು ಕಡ್ಡಿಗಿಂತಲೂ ಕೂಡ ನಾನು ಅಧಮ ಎಂದು ಭಾವಿಸಬೇಕು. ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಉಪದೇಶದ ಸಾರವೇ ಅದು. ಪ್ರಣಾದಪಿ ಸುನೀಚೇನ ತರೋರ ಇವ ಸಹಿಷ್ಣುತ ಅಂದರೆ, ಆದರೂ ಒಬ್ಬ ಭಕ್ತನು ಉತ್ತಮ ಭಗವಂತದ ಆ ಸ್ಥಾನದಲ್ಲಿ ಇದ್ರೂ ಕೂಡ ಬೋಧಕನಾಗುವುದಕ್ಕಾಗಿ ಮಧ್ಯಮ ಅಧಿಕಾರಿಯ ಸ್ಥಾನವಾದ 2ನೇ ಹಂತಕ್ಕೆ ಇಳಿದು ಬರಬೇಕು. ಏಕೆಂದರೆ ಬೋಧಕನಾದವನು ಬೇರೆ ಯಾವುದೇ ವೈಷ್ಣವರ ವಿರುದ್ಧ ಅವನು ನಿಂದನೆಯನ್ನು ಸಹಿಸಬಾರದು. ಕನಿಷ್ಠ ಅಧಿಕಾರಿಯು ಅಂತಹ ನಿಂದನೆಯನ್ನು ಸಹಿಸಿಕೊಳ್ಳಲಾರನಾದರೂ ಶಾಸ್ತ್ರ ಆಧಾರಗಳನ್ನು ನೀಡಿ ಅದನ್ನು ತಡೆಯುವಷ್ಟು ಸಾಮರ್ಥ್ಯ ಅವನಿಗೆ ಇರುವುದಿಲ್ಲ. ಆದ್ದರಿಂದ ತಪಲ ಮಿಶ್ರಾ ಮತ್ತು ಚಂದ್ರಶೇಖರ ಅವರು ಇಬ್ಬರು ಕೂಡ ಕನಿಷ್ಠ ಅಧಿಕಾರಿಗಳೆಂದು ನಾವು ಅರ್ಥ ಮಾಡಿಕೊಳ್ಬೇಕು. ಏಕೆಂದರೆ ಅವರು ಕಾಶಿಯ ಸನ್ಯಾಸಿಗಳ ವಾದಗಳನ್ನು ಪ್ರತಿಭಟಿಸುವಷ್ಟು ಸಮರ್ಥರು ಆಗಿರಲಿಲ್ಲ. ಅಂತಹ ನಿಂದನೆಗಳನ್ನು ಕೂಡ ಅವರಿಗೆ ತಡೆಯಲಿಕ್ಕೆ ಕೂಡ ಆಗುವುದಿಲ್ಲ, ಸಹಿಸಿಕೊಳ್ಳಲು ಆಗುವುದಿಲ್ಲ. ಆದ್ದರಿಂದ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಚೈತನ್ಯ ಮಹಾಪ್ರಭುಗಳನ್ನು ಪ್ರಾರ್ಥನೆ ಮಾಡ್ತಾರೆ. ನಾವು ಏನು ಮಾಡ್ತೇವೆ? ನಮ್ಗೆ ಯಾರದಾದ್ರೂ ನಿಂದನೆಯನ್ನು ಕೇಳಲಿಕ್ಕೆ ಆಗುದಿಲ್ಲ, ತಡೆಯಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರೆ ತಕ್ಕ ಅಂತೇಳಿ ನಾನಂತೂ ಕುಣಿತೇನೆ ಮನೆಯಲ್ಲಿ. ಸಹಿಸಿಕೊಳ್ಳಿಕ್ಕೂ ಆಗುದಿಲ್ಲ. ಏತಿ ಮಾಡೋದು? ಒಳಗೆ ಹೋಗುದು, ಹೊರಗೆ ಹೋಗುದು, ಹೊರಗೆ ಹೋಗುದು, ಒಳಗೆ ಹೋಗುದು, ಆ ರೀತಿ ಮಾಡು. ನೀವೇನು ಮಾಡ್ತೀರಾ? ನಿಮಗೆ ಗೊತ್ತು, ನಮಗೆ ಗೊತ್ತಿಲ್ಲ ಅಲ್ಲವಾ? ಹರೇ ಕೃಷ್ಣ. ಹೌದು ಮಾತಾಜಿ, ಹೌದು. ಕೋಪ ಅಂತ ಬರುತ್ತೆ, ಕೋಪ ಅಂತೂ ಬೇಗ ಬರ್ತದೆ. ಆದ್ರೆ ಎದುರಿಗೆ ಅದನ್ನು ತೋರ್ಪಡಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಏನ್ ಮಾಡ್ತೇವೆ? ಆಚೆ ಈಚೆ, ಈಚೆ ಆಚೆ ಹೋಗು, ಅಲ್ಲಿಂದ ಇಲ್ಲಿಗೆ ಎದುರಿಗೆ ನಿಲ್ಲುವುದಿಲ್ಲ. ಆಚೆ ಈಚೆ ಓಡುದು, ನಿಂತಲ್ಲಿ ನಿಲ್ಲುವುದಿಲ್ಲ, ಕೈ ಕಾಲುಗಳು ಓಡ್ತದೆ. ಹೌದು ಮಾತಾಜಿ, ಉದ್ವೇಗ ಜಾಸ್ತಿ ಆಗುತ್ತೆ, ಉದ್ವೇಗಗಳು ಜಾಸ್ತಿ ಆಗ್ತದೆ. ಹರೇ ಕೃಷ್ಣ. ವಾಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಲಲಿತಾ ಮಾತಾಜಿ ಏನ್ ಮಾಡ್ತೀರಾ ಕೋಪ ಬಂದ್ರೆ? ನಾನು